ಬರ್ಸ ಬರ್ಸ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿರೋದು ನಮ್ಮ ಈ ಭಾಗಡು ಹಿಂದುತ್ವ ಗುಂಜಿ ಧ್ವನಿವಾದ ಉಪ್ಪನಾರು ಅರ್ಜುನ್ ಮಾಡೋರೊಂದು ಪುದರ್ ಗೊತ್ತಿನ ಸಾಧಾರಣ ಏರ್ಲಿದ್ದರು ಕಿರಿಯ ಎಲ್ಲಿ ಜವಾನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರೆಯಲ್ಲಿ ಗುಲೇದು ಮತ್ತೆ ವಿಶ್ವ ಪರಿಷತ್ ಉಳ್ಳಾಲ ಪ್ರಖಂಡದ ಜವಾಬ್ದಾರಿ ತಂದು ಗೋಮಾತೆಯ ಬಗ್ಗೆ ವಿಶೇಷ ಭಕ್ತಿ ಹೋರಾಟ ಮಾಡ್ಕೊಳಾರು ನಮ್ಮ ಅರ್ಜುನಣ್ಣೆ ನಮ್ಮ ಇನ್ನಿತ ಈ ಒಂಜಿ ಅತ್ತ ಗೋಮಾತೆನ ಈ ಒಂಜಿ ಪೂಜೆ ಮನ್ನ ಕಾರ್ಯಕ್ರಮ ನಮ್ಮೊಟ್ಟು ಬಂದು ಸೇರಿದೇರಿ ಸರಿಯಾದ ಸಮಯಕ್ಕೆ ಬೈತೇರಿ ಮಸ್ತ್ ಗೋಪೂಜೆ ಕಾರ್ಯಕ್ರಮ ಅವ್ರನ್ನ ಲಿಸ್ಟ್ ಉಂಡು ಅಡ ನಮ್ಮ ಮಿತ್ರ ಪ್ರೀತಿ ಬೈತಾರೆ ಅರ್ಜುನಣ್ಣೆ ಅರೆಗೆ ರಕ್ತೇಶ ದೇವಸ್ಥಾನ ರಕ್ತೇಶ ಬಳಗ ಸೋಮೇಶ್ವರ ನೇತ ಪರವಾದ ಪ್ರೀತಿ ಪರವ ಸ್ವಾಗತ ಮಾಡೋದಲ್ಲೇ ಮೇರೆಗೆ ನಮ್ಮ ಕಾರ್ಯದರ್ಶಿ ವರುಣ್ ರಾಜ್ ಬತ್ತದ ಸ್ವಾಗತ ಮಾಡ್ಕೊಂಡು ಬಂದು ನಮ್ಮೊಟ್ಟಿಗೆ ಉಪ್ಪನ ಒಂಜಿ ನಾಯಕಿ ಆಶಿಕ್ ಗೋಪಾಲಕೃಷ್ಣ ಮಾಡೋರು ಜಿಲ್ಲಾ ಪ್ರಸಾರ ಪ್ರಮುಖ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆ ನೇತ ಒಂಜಾತ ಜವಾಬ್ದಾರಿಯಿಂದ ತಂದು ಬೀರಿ ಗಣೇಶೋತ್ಸವ ಸಮಿತಿದಲ ಪ್ರಮುಖ ಜವಾಬ್ದಾರಿಯಿಂದ ತಂದು ಒಂಜಾತ ಸೇವೆ ಮಾಡ್ತಾರೆ ಅಂಚನೆ ಧಾರ್ಮಿಕ ಓಲಾಂಡ ಭಾಷಣ ಇತ್ತಂದ ಏರಂಡ ಕೇಂದ್ರದಂಡ ಈಗ ಫಸ್ಟ್ ನೇಬನ ಆಶಿಕಾನ ಏರಂಡ ಕೇಂದ್ರದಂಡ ಫಸ್ಟ್ ಆಶಿಕಾನ ಇರ ಪುಡ್ಸೋತುಂಡ ಇಂಚಿನ ಪೋಲಿ ಅನ್ಕಂದಾಗ ಆರು ಖಂಡಿತ ಒಪ್ಪೇರು ಅವ್ರನ್ನ ಸಮಯನ ಈ ಧಾರ್ಮಿಕ ಚಿಂತನೆಗೆ ಹೆಚ್ಚಿನ ಕೊರಪೇರು ಆಶಿಕ್ ಮಾಡೋರು ಆಶಿಕನೆಲ್ಲ ಒಂಜಿ ಕಾರ್ಯಕ್ರಮ ಮುಗಿತದು ಒಂಜತ್ತು ಕೆಲವಾದ ಕಾಂಡದಿಂಚ ಅಣ್ಣ ಇತ್ತ ಮುಗಿತದು ನೇರವಾದ ನಮ್ಮೊಟ್ಟಿಗೆ ಸೇರಿದ್ರು ನಮ್ಮ ಪ್ರೀತಿ ವಿಶ್ವಾಸಾರಿಗೆ ಉಂಡು ಅವ್ರನ್ನ ಪ್ರೀತಿ ಹೆಂಗೆ ಮತ್ತು ಅಭಾರಿ ಆದ ಅರೆಲ್ಲ ಈ ಒಂಜಿ ತೊರ್ಲಗಂಟದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ನಾನು ಸ್ವಾಗತ ಮಾಡಲ್ಲ ಅರೆಗೆ ಅಜಿತನೇ ಬರ್ತದ ಶಾಲೆ ಪಾಡು ಸ್ವಾಗತ ಮಾಡ್ಕೊಂಡು ಬಂದು ವಿನಂತಿ ಬಂದಿಲ್ಲ ಕುಡೊಂಜಿ ದಂಪತಿ ನಮ್ಮೊಟ್ಟಿಗೆ ಪಣ್ಣ ಮೋಹನ್ ರಾಜ್ ಇಂಗ್ಲ ಮೋಹನ್ ಎಂದಲೇ ಪನು ಮೋಹನ್ ರಾಜ್ ಬೊಕ್ಕ ಮಮತಾ ಕಂದೊಡ್ಡ ದಂಪತಿಲು ಮೋನೆ ದುಂಬು ನಮ್ಮ ಇವುಡು ಎತ್ತೀನಿ ಯಾಕಡೆ ಇಂಜಿ ಪಾತೆರ ಬಂಡೆ ನಮ್ಮ ಗೋ ಪೂಜೆಗಿತ್ತೆ ಪೆತ್ತನ ಒಲ್ತು ಕಾಣತ್ತು ಪೂಜೆ ಮಾಡ್ಕೊಂಡು ಬರೆಸಿ ಬತ್ತನ ಮಾರ ದೇವಂಡ ದುಂಬು ಅಕ್ಲೇನೆಲ್ಲ ಬೆತ್ತ ಎತ್ತಂಡು ಎಂಕ್ಲೇನೆಲ್ಲ ಬೆತ್ತ ಎತ್ತಂಡು ಮೂಲು ನೆರೆಗಡ್ಡೆ ಮಾತೆರೆಲ್ಲ ಬೆತ್ತ ಎತ್ತಂಡು ಪ್ರತಿ ಇಲ್ಲೆಲ್ಲ ಇತ್ತದ ಬಿಡ್ತಾರೆ ಪ್ರತಿ ಇಲ್ಲೆಲ್ಲ ಗಂಟೆಗೆನ್ನ ಸಬ್ದಗೆನ್ನ ಸಂದರ್ಭ ಆಡ ಇತ್ತೆ ಎಂಗ್ಲು ಬರಿಟ್ಟು ಅಲ್ಪದ ಮುಲ್ಪರದ ಪೆತ್ತನಗಂತದ್ದು ಪೂಜೆ ಅನ್ನೋ ಸಂದರ್ಭ ಅತ್ತಂಡು ಇದು ಬಾರಿ ಬೇಜಾರು ಸಂಗತಿ ಅಂಡಲ್ಲ ದಲ ಅನಿವಾರ್ಯ ಇರುತ್ತೆ ದಲ ಬೆರಾಪುಜಿ ಅಂಡ ಎಂಗ್ಲ ಈ ಕಾರ್ಯಕ್ರಮಕ್ಕೆ ಇತ್ತೆ ಕೊಲ್ಯ ಕಣಿದೊಡ್ಡ ಉಪ್ಪುಣ್ಣ ಈ ಊರ್ದ ಮಿತ್ತು ಪ್ರೀತಿ ವಿಶ್ವಾಸ ಎಬ್ಬಲ ನಮ್ಮ ಮೋಹನ್ ರಾಜ್ ಉಂಡು ಆ ಎಂಗ್ಲ ಪ್ರೀತಿ ವಿಶ್ವಾಸ ಇದು ಈ ನಮ್ಮ ರಕ್ತೇಶ್ವರದ ಈ ಒಂದು ಬೈಲು ಆಯನೇ ಬೈಲಿಂದ ಎಬ್ಬಲ ಪನ್ಪೆ ಅಂಚಿನ ಮೋಹನ್ ರಾಜ್ ಕಣಿದೊಡ್ಡ ಹಾಗೆ ಪ್ರೀತಿ ಪೂರ್ವಕವಾದ ಮಾತಿನ ಬರೋ ಸ್ವಾಗತ ಬಂದಲ್ಲ ಮೇಗೆ ಶೇಖರಣೆ ಬರ್ತದೆ ಶಾಲೆ ಬರೋ ಸ್ವಾಗತ ಮಾಡ್ಬೋದು ಶೇಖರ್ ಪೇರ್ಬೇಕು
ದಂಪತಿಲು ಮಮತಾ ಮೋಹನ್ ರಾಜ್ ಜಯಣ್ಣನ ಪುತ್ರಿ ಮಳಿಯ ಚಾಮುಂಡಿ ದೇವಸ್ಥಾನದ ಟ್ರಸ್ಟ್ ಇಲ್ಲ ಅವರೆಲ್ಲ ಈ ಒಂದು ಕಾರ್ಯಕ್ರಮ ಪ್ರೀತಿ ಬರ ಸ್ವಾಗತ ಮಂತಲ್ಲ ಯಾರಿಗೆ ಶೈಲಜಕ್ಕ ಬರ್ತದ ಶಾಲ ಬರ ಸ್ವಾಗತ ಮಾಡ್ಕೊಂಡು ವಿನಂತಿ ಬಂದಿಲ್ಲ ಶೈಲಜಾ ಶೆಟ್ಟಿ ನಮ್ಮ ರಕ್ತೇಶ್ವರ ಅಧ್ಯಕ್ಷರ ನೆಂಚಿನ ಶ್ರೀ ರಾಮದಾಸ್ ಸಮಾಜ ಅವರೆಲ್ಲ ಮಾತನ್ನ ಪ್ರವಾದ ಪ್ರೀತಿ ಸ್ವಾಗತ ಮಂತಲ್ಲ ಅಂಚನೆ ವೇದಿಕೆ ಎದುರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿದ ಸಂಚಾಲಕರನ್ನ ಜಯರಾಮನಲ್ಲಿರು ಪ್ರಮುಖರನ್ನ ಸತ್ಯಜಾತನಲ್ಲಿರು ಅಶೋಕನ್ನೇ ಗುರುಕಾರಲ್ಲರು ಚೀರು ಭಗವತ ಅಶೋಕನಲ್ಲಿರು ಸತೀಶ್ ದೀಪಮಲ್ಲಿರು ಅಂಚನೆ ಮಾತೇರ್ನ ಬೈದನ ಭಿನ್ನೇರಣ ಒಂಜೇ ಪಾತ್ರೆ ಮಾತೇರ್ಲ ಸ್ವಾಗತ ಬಂತು ಅಂಚನೆ ಮಾಧ್ಯಮದ ಹೊಸಗರಲ್ದ ಅರ್ನ ಮಾಧ್ಯಮ ಮಿತ್ರರನ್ನ ಪ್ರೀತಿಪೂರ್ವ ಸ್ವಾಗತ ಮಂತೊಂದು ನೇರವಾದ ನಮ್ಮ ದೀಪ ಪ್ರಜ್ವಲನ ಮಂತದ್ದು ದುಂಬದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಾಗ ನಿಗಳ ವೇದಿಕೆ ಪುನಃ ನಮ್ಮ ಅರ್ಜುನನ್ನೇ ಆಶಿಕನ್ನೇ ಮೋಹನ ದಂಪತಿಗಳು ಈ ಒಂದು ಕಾರ್ಯಕ್ರಮ ನಡಪಾದಕೊಂಡು ಬಂದು ವಿನಂತಿ ಬಂದದಲ್ಲ ಈ ಸಂದರ್ಭ ಈ ಕಷ್ಟದ ಕಾರಣ ಅರೆಗಲ್ಪ ಜಾಗದ ಅನುಕೂಲತೆ ಕಮ್ಮಿ ಇತ್ತಲ್ಲ ಪಾಪ ಒಲ್ತೊಲ್ತು ಕಾಣದ ಪೊರ್ತರು ಪಂತಿನ ಪೆರೆದು ಒಲ್ತೊಲ್ತು ಕೊನೋದಿಲ್ಲ ಆ ಪೆತ್ತನು ಬಾರಿ ಪ್ರೀತಿಡು ಸಾಕೊಂದಿಲ್ಲೇರು ಅಂಚಿನ ಸುಬ್ಬನ್ ಈ ಸಂದರ್ಭಗಳು ಅಭಿಮಾನಡು ವೇದಿಕೆ ಎತ್ತದ ಅವರಿಗೆ ನಮ್ಮ ಅರ್ಜುನ್ ಶಾಲು ಪಾಡದ ಗೌರವ ಮಾಡ್ಕೊಂಡು ಬಂದು ವಿನಂತಿ ಬಂದಿಲ್ಲ ಇತ್ತೆ ಒಂಜಿ ಪೆತ್ತಲ ಒಂಜಿ ಕಂಜಲ ಎತ್ತಿನ ನಡೆಗೆ ನನ್ನ ಐನಾಜಿ ಪೆತ್ತ ಆದು ಇರು ಸಾಂಕದು ಆ ಗೋಮಾತಾ ಇರ நமக்கு இனி நம்மட்டுக்கு பின்னார தப்புனாரு மோகன்ராஜ் மோனே ನೇಮಂತದ್ದು ರಡ್ಡು ಮಾತಾಡಿ ಬಂದು ಇಡ ವಿನಂತಿ ಬಂದದಲ್ಲ ಕೈ ಮುಗಿ ಒಂದು ಯಾನು ಮುಲ್ತ ಹೊಸಬೇತ್ ನಿಂಗೆ ಪೂರ ತುಂಬ ತೂತಿನ ಇನಿ ಮುರಾಣಿ ರವಿ ಫೋನ್ ಮಲ್ತ ಪಂಡೆ ಇಂಚೆ ಗೋಪೂಜೆ ಮಲ್ಪರು ಮಾರೆ ಬರಬಲ್ಲ ಅಂದ್ ಇಲ್ಲ ಬಿಡೋದಿಲ್ಲ ಬರೋಡು ಮಾಡಿದೆ ಇಂಕ ಆಶ್ಚರ್ಯ ಅಂಡೆ ಬೇಪ ಕೂಡ ಪೆತ್ತ ಸಾಂಕರ್ ಶುರು ಮಲ್ತೆ ಅಂದೆ ಬಕ್ಕ ಆಡ ಬತ್ತಲೆ ಕೇಂಡೆ ಒಲ್ತರು ಮಾರ ಪೆತ್ತ ನಿನ್ನನೇನ ಅಂದು ಇಜ್ಜಿ ಅವು ಸುಬ್ಬರ ಕುಂತೀನಿ ಪಂಡೆ ಏನಾಡ ಪಂಡೆ ಒಂಜಿ ಟೈಮ್ ಬಿಡು ಇಲ್ಲ ಒಂಜಿ ನೆರೆಕರಡು ಪೂರ ಒಂಜಿ ಎಂಕ್ಲಿ ಒಂಜಿ ಕಾಂಪಿಟೇಷನ್ ಪಂಡು ಎಂಕ್ಲ ಪೆತ್ತ ಏತು ಸಿಂಗಾರ ಮಲ್ತದ ಏತು ಈಗ ಚಕ್ಕುಲಿ ಪುರ ಕಟ್ಟದ ಪುರ ಪಂಡದು ಆ ಪೂಜೆ ಟೈಮ್ ನೋಡು ಗಟ್ಟಿಯಾದ ಜಾಗಟ ಬಿಡು ಇತ್ತು ಬೇಡ ಬರಿತಾ ಕೇನೋಡು ಆಯೆಲ್ಲ ಪೂಜೆ ಮಲ್ಪಡು ಪಂಡದು ಅಂಜಿದ್ದರ ಈ ಕಂಡ ಸುಮಾರು ಉಂಡು ಮೂಲು ಒಂದೊಂದು ಇಲ್ಲಗೂ ಸುಮಾರು ಕಂಡ ಇತ್ತುಂಡು ಅಕ್ಲೆ ಪೂರ ಇಲ್ಲಲ್ಲೂ ಪೆತ್ತ ಕಂಜಿ ಸಾಂಗೊಂದಿತ್ತೇರು ದಯಪಂಡ ಕಿದೆಟ್ಟು ಗೊಬ್ಬರ ಬೋಡು ಗುಲೆನು ಮಲ್ಪೆರೆ ಗೊಬ್ಬರ ಬೋಡು ಪಂಡದು ಆಂಡಿತ್ತೆ ಕಂಡಲ ಹೋತುಂಡು ಈ ಮೇಲೆ ಕೈ ಕಂಜಲ ಹೋತುಂಡು ಇದು ಖಾಲಿ ತಾರದ ದೈಲ ಬಕ್ಕ ಇದೊಂಜಿ ಇದು ಪಡಂದುಲ್ಲ ಪೊಯ್ಸರ್ತಿ ಬುಳೆ ಮಲ್ತದ ಮಾರ 45,000 ಖರ್ಚು ಆತುಂಡು ಒಂಜಿ ಗೋಣಿ ಬಾರ್ತಿಗದುಂಡು ಪಂಡದು ಆಂಡನ್ ದೇಕ ಪೂರ ಕಾರಣ ಕಂಡ ಇತ್ತುಂಡಕ್ಲಿಗೆ ಕೈ ಕಂಜಿ ಬೋಡೆ ದಯಪಣ ಗೊಬ್ಬರ ಐಕ ಅಗತ್ಯನೇ ಇತ್ತದ ಈ ಕೆಮಿಕಲ್ ಗೊಬ್ಬರ ಪುರ ಪಾಡ್ದು ಇತ್ತ ಸರಿಯಾದ ಆಪು ದಯಪಣ ಹೊರಕು ಫಲವತ್ತ ಆಪುಡು ಆ ಮಣ್ಣು 5 ಬಕ್ಕದ ವರ್ಷ ಪಡ್ನಾಗ ಕೂಡ ಬರಡು ಭೂಮಿ ಆಪುಡು ದುಬ್ಬ ಎಂಕಲಂಜ ಕೈಕ ಒಂದು ನಟ್ಟಿಗೆ ಪುರ ಮಲ್ಪನ ಅಭ್ಯಾಸ ಇತ್ತು ಇತ್ತೆಲ್ಲ ಮರಳು ಹೋತು ನನ್ನ ಮಲ್ತೊಂದುಲ್ಲ ಏನು ಇಲ್ಲ ಅಂತ ಆಮೇಲೆ ಜಾಗ ಇಟ್ಟು ಮಲ್ತೊಂದುಲ್ಲ ಅವೆಲ್ಲ ಸಾವಯವ ಗೊಬ್ಬರಡೆ ಮಲ್ಪುನಿ ಬರ್ಪೇರು ಬೆಂಡೆಕಾಯಿ ಪುರ ಕಾಸು ಎನ್ನ ಕಾಸಾಕ್ಲಿಕ್ಕೆ ಜಾಸ್ತಿ ಹೋಜು ದಯಪಂಡ ಯಾನು ಸಾವಯವ ಗೊಬ್ಬರ ಮಲ್ಪುನ ಬೆಂಡೆಕಾಯಿ ಹಾಗೆ ಐಕ್ ಈ ಕೆಮಿಕಲ್ ಓಲ ಪಾಡನೆ ಏನು ಸಾಂಕುನಿ ಓಲ ಬಸಳೆ ವಾಡು ಬೆಂಡೆಕಾಯಿ ವಾಡು ಓಲ ಆ ಇತ್ತದ ರೇಟ್ಗೆ ಆಪುಜಿ ಹಿಂಗ ಅನ್ಬೋದು ಐಕ್ ಬಾಡ್ದು ಈ ಸರ್ತಿ ಏನು ಬೆಂಡೆಕಾಯಿ ಬರೋ ಮಲ್ಪುಜಿ ನಿಪಿದಾಡ್ತದೆ ಒಂಜಿ ಮಂಜಲು ಶುಂಠಿ ಅವು ಪುರಪಡ ಇಂಕ್ಲ ಇಲ್ಲಗೆ ಬೋಡಪ್ಪನ ವಿಷಯ ಇಲ್ಲಗೆ ಬೋಡಪ್ಪನ ವಸ್ತು ಅವನು ಏನೇನು ಮಾರೋಡು ಇಜ್ಜಿ ಇಡೀ ವರ್ಷ ಅವನು ಎಂಗ್ಲಿಗೆ ಯೂಸ್ ಮಲ್ಪರ ಹಾಕೊಂಡು ನಿರ್ಪುರ ದಾಯಪಂಡ ಪಂಡ ನಿಕುಲ್ಲ ಒಂದು ಇತ್ತಿನ ಜಾಗ ನಿಕ್ಲೆಲ್ಲ ಮಲ್ಪೋಲಿ ಇತ ಯಾನಲ್ಲ ಆಮೇತ ಬಿತ್ತಲ್ಲ ಮಲ್ಪುನಿ ಅಲ್ಲ ಎನ್ನ ಬಿತ್ತಲತೆ ಎಂಕ್ ಒಂದು ಒಪ್ಪನ ಜಾಗ ಇದು ಸುತ್ತಲ ನಡುನುಲ್ಲ ಊತದೈಪುರ ಅಂಚೆ ಮಲ್ತುಲ್ಲ ಅಂಚೆ ನಿಕ್ಲೆಲ್ಲ ಉಂಡು ಒಂಜಿ 2 ಬೆಂಡೆ ಅಂಡಲ ಯಾವ ಉಂಡು ಆಡ ಎಂಕುಲು ಮಲ್ತಿನ ಎಂಕುಲು ಸಾವಯವ ಗೊಬ್ಬರಡೆ ಮಲ್ಪೆ ಪಂಡ್ಪುನಿ ದಾಯಕ ಪಂಡ ಐಡ್ದು ನಮಗೆ ಆರೋಗ್ಯಗಳು ಉತ್ತಮ ಹಾಕೊಂಡು ಈ ಬಿದೆಡು ಕೊನರ್ಪುರ ಇಡ್ಲ ಅಂಚೆನೆ ಎಂಗಿತ ಪಾತ್ರ ಒಂಜಿ 2 ಅವಕಾಶ ಮಲ್ತು ಕೊರ್ನ ಎನ್ನ ದುಂಬದ ಫ್ರೆಂಡ್ ಗೆಳೆ
ಇಡೀ ಲೆತ್ತದ್ದು ಒಂಜಿ ಈ ವಿಷಯಕ್ಕೆ ಪಾತ್ರ ಪಂಡದ ಹೆಂಗೆ ಒಂಜಿ ಅವಕಾಶ ಮಲ್ತು ಕೊರ್ನೇಕ್ ಪೂರೈಗ್ಲೇ ಧನ್ಯವಾದ ಅರ್ಪಿಸ ಒಂದು ಅದು ಬನ್ಪಿ ನಿಜವಾದ್ಲ ಪನ್ನ ವಿಷಯ ಸರಿ ಉಂಡು ಆಯನ ಇಲ್ಲದ ಬರೀಟೆ ಅನ್ನ ಈಗ ಸಾಕ್ಷಿ ಇಲ್ಲದ ಬರೀಟೆ ನಿಜವಾದವು ತರಕಾರಿ ಆಪನಂಚಿನ ಮಣ್ಣತ್ತು ಆಂಡನ ಮಣ್ಣಿಗೆ ಒಲ್ತೊಲ್ತು ಗೊಬ್ಬರ ಅಂತದ್ದು ಸಾಧಾರಣ 5 ವರ್ಷ ಅಂಡು ಬಾರಿ ಪೊರ್ಲುದ ತರಕಾರಿ ಮನ್ಪ ಐನು ಪೂರ ಫೇಸ್ ಗುಡೂರು ಪಾಡು ನೊಪ್ಪಿ ಕರ್ನ ಸರದಕ್ಕೆ ದುಮ್ಮಸಲ್ಲ ಬೋಟ್ನಾತ್ ಒಂದು ಕುಂಬುಡ ಬಾರಿ ಪೊರ್ಲುದ ಪೊಟವರು ಪಾಡು ಕುಂಬುಡವ್ರು ಬೋಟ್ನಾಥ್ ಆತಂದು ನಿಜವಾದಾಗಿ ಕೃಷಿತ ಬಗ್ಗೆ ಪ್ರೇಮ ಉಂಡು ನಿನ್ನ ಕೃಷಿ ಇಂಚಿನ ಮುಂದುವರೆಡು ನಿಕ್ ನನ್ನ ಸ್ವಂತ ಜಾಗದ ಎತ್ತದಲ್ಲ ಎಡ್ ಕೃಷಿ ಮನ್ಪುಣಂಚಿನ ಶಕ್ತಿನ ದೇವರು ಕೊರಡು ಅಂಚನೆ ಒಂಜಿ ಪೆತ್ತ ಸಾಂಗುನ ಶಕ್ತಿನ ಭಗವಂತ ಕೊರಡು ಬಂದು ಎಂಗಳ ಕಾರ್ಯಕ್ರಮ ಬೈದನಕ್ಕೆ 2 ಪಾತ್ರ ಬಣ್ಣಕ್ಕೆ എനിക്ക് ವಿಶೇಷವಾದ ವಂದನೆ ಅರ್ಪಿಸ ಒಂದು ನಮಗೆ ದುಂಬುಗು ಒಂಜಿ ಮಾರ್ಗದರ್ಶನ ಪಾತ್ರ ಕೊರಪ್ಪನಾರು ಎಂಗಳ ಪನ್ಪುಣ ಹಿಂದುತ್ವದ ಧ್ವನಿ ಏರ್ಕೆಂಡ ಅರ್ಜುನನ ಪುದರ್ ಗೊತ್ತಿಜನ ಕ್ಲಿಯರ್ ಲಜ್ಜಿ ಅಂತೂ ಜವನಿರಂತೂ ಅರ್ನ ಪುದರ್ ಗೊತ್ತಿಜನ ಕ್ಲಿಯರ್ ಲಜ್ಜಿ ಹಿಂದುತ್ವಗ ಅನ್ಯಾಯ ಅನಗ ಹಿಂದುಲಿಗೆ ಅನ್ಯಾಯ ಅನಗ ಗೋಮಾತೆಗೆ ಅನ್ಯಾಯ ಅನಗ ಫಸ್ಟ್ ಸ್ವರದೆಪ್ಪನಾರು ನಮ್ಮ ಅರ್ಜುನನ್ನೇ ನಮ್ಮ ಈ ಒಂದು ಕಾರ್ಯಕ್ರಮ ಇತ್ತನ ನಮಗೊಂದು ಸಂತೋಷ ಆರು ನಮ್ಮನ ಉದ್ದೇಶದ ನಮ್ಮ ಒಂದು ಎಲ್ಲೇ ಕಾರ್ಯಕ್ರಮ ನಮ್ಮ ಉದ್ದೇಶದ ಪಾತ್ರ ಬಂದು ಅಡ ಪ್ರೀತಿದ ವಿನಮ್ರ ವಿನಂತಿನ ಮಂದೊಂದಲ್ಲ ರವಿಶಂಕರಣ್ಣ ಬಂಡ್ಲಕ ಕಾರ್ಯಕ್ರಮ ಪೂರ ಮಸ್ತ್ ಪಾತ್ರರಂಜನ ವ್ಯಕ್ತಿ ದಾಲೆ ಆನತ್ ಬದಲಾದ ಈ ಮಣ್ಣದ ಮೂಲ ವಿಚಾರಣ ಅಂತ ಎಂಕು ಗೊತ್ತಿತ್ತಿನ ವಿಚಾರಣ ಅಂತ ನಿಖನೊಟ್ಟಿಗೆ ಪಟ್ಟು ನಂಚಿನ ಕಾರ್ಯನ ಮಾತ್ರ ಮನ್ಪು ಬಹುಶಃ ಈ ಗೋಪೂಜೆ ಪನ್ಪುನಿದ್ದ ಸಾಮೂಹಿಕವಾಯಿನ ಗೋಪೂಜೆಗೆ ಕರೆ ಕೊರ್ಪೇರ್ದ ಎಂದಕ್ಕೆ ಎನಗ ಮೋನನೆ ಪನ್ಲಕನೆ ಇತ್ತ ಓಲ ಇಲ್ಲಡು ಪೆತ್ತ ಇಜ್ಜಿ ನೂದಿಲ್ಲು ನಾಡರು ಪೋಂಡ ಇಟ್ಟು ಒಂಜಿ ಇಲ್ಲಡು ರಡ್ಡಿ ಇಲ್ಲಡು ಪೆತ್ತ ಉಪ್ಪು ನೆಡ್ದ ಹತ್ರ ಗೋಪೂಜೆ ಓಲ್ ಮನ್ಪೊಡಿಗೆ ಎನಗ ಆಯ್ತು ಇಲ್ಲದಾಕಲು ಒಟ್ಟಿಗೆ ಆಯ್ತು ಸಾಮೂಹಿಕವಾದ ಮನ್ಪೊಡಾಯಿನ ಪರಿಸ್ಥಿತಿ ನಿರ್ಮಾಣ ಆತೀನಿ ಅಂಚಾಯ್ತು ನೆಡ್ದ ಹತ್ರ ಇಲ್ಲಡಾಪನ ಗೋಪೂಜೆ ಇತ್ತು ಸಾಮೂಹಿಕವಾದ ಆತಣ ಅದು ಬದಲಾದ ಜಗತ್ತಿಡು ಪೂರೆಲ್ಲ ಜೀವ ಇಜ್ಜಂದಿನ ಕಣ್ಣುಗು ತೋಜುನ ಕಣ್ಣುಗು ತೋಜಂದಿನ ಪರಪುನ ಪಂಚಭೂತೋಳು ನೀನು ಪೂರೆಲ್ಲ ಅಪ್ಪೆ ಪಂಡದ ಆರಾಧನೆ ಮನ್ಪುರಂಚಿನ ಒಂದು ಶ್ರೇಷ್ಠವಾಯಿನ ಸಂಸ್ಕಾರ ಜಗತ್ತುಡು ಉಂಡೊಂದಕ್ಕೇನ ಅವು ಸನಾತನವಾಯಿನ ಹಿಂದೂ ಸಂಸ್ಕೃತಿ ಸಂಸ್ಕಾರಡು ಮಾತ್ರ ಅಂತ ಇದು ಏರ್ಲ ಆ ನಿರ್ದಿ ಇಡಮುಟ್ಟ ಏರ್ಲ ಪ್ರಶ್ನೆ ಮಂತಿಜ ಅಂತ ಎಂದಕ್ಕೇನಾಗ ನಮ್ಮ ಅಪ್ಪೆ ಬಂದು ಕೊಡ್ತಾಳು ಈ ದೊಂಕುನಂಚಿನ ನೆಲ ಅವು ಅಪ್ಪೆಗೆ ಸಮಾನ ಅಂತ ನಮ್ಮ ಏರ್ಲ ಪ್ರಶ್ನೆ ಮಂತಿಜ ಪರಪ್ಪನಂಚಿನ ನೀರು ಅಲ್ಲಿ ಗಂಗಾ ಮಾತೆ ಎಂದು ಬಂಡಲ್ಲ ನಮ್ಮ ಏರ್ಲ ಪ್ರಶ್ನೆ ಮಂತಿಜ ಅಂತ ಎಂದಕ್ಕೇನಾಗ ಈ ಮಣ್ಣುಡು ಮಾತ್ರ ಅಪ್ಪೆ ಪಂದುಕೋಣ ಸತ್ಯ ಇಲ್ಲಡಪ್ಪೆ ಪಂದು ಕೊರ್ಪಡ ದೇವರಿಗೆ ಪೂಜೆ ಅನಗ ಕಣ್ಣು ಮುಚ್ಚಿದು ದೇವರನ್ನ ಪ್ರಾರ್ಥನೆ ಮನ್ಪುಲ ಅಂದ ನಮಕ ಮಾತ್ರ ಗೊತ್ತು ಒಂದು ಕಣ್ಣಿಗೆ ತೋಜುನ ಎದುರುಪುರ ಪೂರ ನಶ್ವರ ಬದಲಾದ ಈ ಕಣ್ಣು ಮುಚ್ಚಿದು ನಿನ್ನ ಅಂತರಾತ್ಮದ ಉಡಲದಾದ ನಿರ್ಮಾಣ ಹಾಕೊಂಡು ಅವು ಮಾತ್ರ ಸತ್ಯ ಅಂತ ನಮಕ್ ಪಂದು ಕೊಡ್ತೀನಿ ಏರಿ ನಮ್ಮ ಅಪ್ಪೆ ಪಂದು ಕೊಡ್ತೀನಿ ಅಪ್ಪೆ ಗೊಂದಿನಿ ಎದುರು ಪ್ರಶ್ನೆ ಪಾಡು ನಂಚಿನ ವಿಚಾರಣೆ ನಮ್ಮ ಹೆಜ್ಜೆಯಿಂದ ಅಂಚಿನೇರ್ದಾತ್ರ ಈ ಉದಾತ್ತವೈನ ಆದರ್ಶ ಸಂಸ್ಕಾರ ಈ ಸಂಸ್ಕೃತಿ ಆ ಕಾಲಘಟ್ಟದ ಈ ಕಾಲಘಟ್ಟದ ಒರಿಯೊಂದು ಬೈದಿನಿ ಇಂದ ಏರ್ಲವಿನ ಪ್ರಶ್ನೆ ಮನ್ಪೇರ ನಮ್ಮ ಗೋಪೂಜ ಅಂತ ಯೋಚನೆ ಮನ್ಪುಡಾಯಿನ ಪ್ರಸಂಗ ದಯಂದಿಗೆ ಜಾಸ್ತಿ ಪಾತ್ರ ಗೋಪೂಜೆನ ವಿಶ್ವ ಹಿಂದೂ ಪರಿಷತ್ತು ಇನಿ ದೇಶದಾದ್ಯಂತ ಸಾಮೂಹಿಕ ಗೋಪೂಜೆಗೆ 3 ದಿನದ ಕರೆ ಕೊಡ್ತುಂಡು ಉಳ್ಳಾಳ ತಾಲೂಕುಡೆ 40 ಜಾಸ್ತಿ ತಿಕ್ಕಡು ಒಂದು 7 ಗ್ರಾಮಡ್ ಈತ ಗೋಪೂಜೆ ಕಾರ್ಯಕ್ರಮ ಆವೊಂದುಂಡು ಐತ ಒಟ್ಟುಗು ವಿಶ್ವ ಹಿಂದೂ ಪರಿಷತ್ ರಡ್ಡು ಸೇವಾ ಪ್ರಕಲ್ಪರು ಈ ಭಾಗದ ರಡ್ಡು ಕಾರ್ಯಾಚರಣೆ ಮಂತೊಂದುಂಡು ಒಂಜಿ ಕುತ್ತಾರಡು ಉಪ್ಪುನಂಚಿನ ಒಂಜಿ ಆಶ್ರಮ ರಡ್ನೆತ ಪಜೀರುಡು ಉಪ್ಪುನಂಚಿನ ಗೋಶಾಲೆ ಅಂತ ಆ ಗೋಶಾಲೆಗೆ ಇನಿ ನಮ್ಮಂಚಿನ 1000 ಜನ ಇತ್ತ ಅಂಚಿಗೆ ಬರ್ಪೇರು ವಿಶೇಷವಾದ ಒಂಜಿ 7 ತಿಂಗಳು ಮುಟ್ಟ ಆಡು ಬ್ಯಾಂಗ್ಳೂರ್ದ ರಡ್ಡು ಪ್ರತಿಷ್ಠಿತವಾದ ವಿದ್ಯಾಸಂಸ್ಥೆದ ಜೋಕ್ಲಿನ ಅಡಿಲೆತ್ತೊಂದು ಬರ್ತಿತ್ತೇರಿ ಅಂದ ಗೋಶಾಲೆಗೆ ಬಾರಿ ವಿಶೇಷ ಆತೇನೆ ಅಂದ ದಾಯಂದಕ್ಕೇನಗ ನಮ್ಮ ಸಹಜವಾದ ಗೋಶಾಲೆ ಬಂದು ಎಂಚ ಒಪ್ಪುಣದಕ್ಕೇನಗ ಪೆತ್ತ ಒಪ್ಪುಂಡು ಐಕೊಂಜ ಆತವರು ಬೋರಿ ಅತ್ತನ ಬೇತ ಅಲ್ತ ವ್ಯವಸ್ಥೆ ದಾದೊಂಡು ಅವು ಮಾತ್ರ ಒಪ್ಪುಣುದು ಆಂಡ ಆ ಗೋಶಾಲೆಗೆ ಪಿದೈರ್ದು ಬತ್ತಿನ ಜೋಕುಲು ಇಂತುದು ವಿಶೇಷವಾದ ಪಂಪೇರಗಳು ಅಲ್ಪದ ಗುರುನಕುಲು ಅಲ್ಪ ಇತ್ತಿನ ಪ್ರಮುಖ ಪಾತ್ರನಾಗ ಪಂಪೇರು ಗೋಶಾಲದ ವ್ಯವಸ್ಥೆ ಪಂಡ ಇಂಚ ಉಂಡ ಅಂದ ದಾದಾತನಿಗೆ ಏನಾಗ ಮನುಷ್ಯನ ಜೀವನ ಪೂರ್ತಿ ಅವು ಯಾಂತ್ರೀಕೃತವಾದ ಬೋದು ನೋದು
ಮೆಕ್ಯಾನಿಕಲ್ ಆದ ಸಿಸ್ಟಮ್ ಉಂಡು ಅವೇ ರೀತಿಯಾದ ಜೀವನ ಮುಂದುವರಿದು ಬದಲಾದ ಆ ಬ್ಯಾಂಗ್ಳೂರ್ ಇತ್ತಿನಂಚಿನ ಆ ಯಾಂತ್ರೀಕೃತ ಜೀವನದ್ದು ಈ ಗೋಶಾಲೆದ ಆ ಪರಿಸರಕ್ಕೆ ಬಂದಾಗ ಅಕಲ ಜೀವನನೇ ತೂವಂದಿನ ಆ ಸುಖ ಶಾಂತಿ ನೆಮ್ಮದಿನ ಆ ಜಾಗ ಎಡ್ತೂತೇರು ರಟ್ಟು ದಿನ ಇತ್ತೇರು ರಟ್ಟು ದಿನ ಇತ್ತಿನ ಜೋಗ್ಲೆಗ್ ಏರಗ್ಲ ಆ ಜಾಗ ಬಿಡ್ತು ಬಿದೇ ಬೋಡುದು ಏರಗ್ಲ ಆತಿಜಿಗೆ ದಾಯಿಂದಕ್ಕೆ ಅವಳು ಉಪ್ಪುನಂಚಿನ ಪರಿಸರ ಅವಳು ಉಪ್ಪುನಂಚಿನ ವಾತಾವರಣ ಅವಳು ಉಪ್ಪುನಂಚಿನ ಕೃಷ್ಣನ ಸಾನ್ನಿಧ್ಯ ಆ ರೀತಿಯಾದ ಒಂದು ಐತ ಒಟ್ಟುಗು ದಾಯಗೋಸ್ಕರ ಗೋಪೂಜೆ ಅಂತ ಕೆನ್ನಗ ಭಾರತ ಪಂಡ ಅವು ಪ್ರಾಕೃತಿಕವಾದ ನಮ್ಮ ಭೌಗೋಳಿಕ ಈ ರಡ್ಡು ಭಾಗಡ್ಲ ಕೃಷಿ ಪ್ರಧಾನವಾಯಿನ ಸಮಾಜ ನಮ್ಮ ಹಿಂದೂ ಸಮಾಜ ಪಂಡ ಅವು ಕೃಷಿ ಪ್ರಧಾನವಾದ ಇತ್ತಿನಂಚಿನ ಸಮಾಜ ನಮ್ಮ ಕೃಷಿನಿ ಬಿಡ್ದು ನಮ್ಮ ಇಜ್ಜಾಂಡ್ ನಮ್ಮ ಹಿರಿಯಕ್ಕಳು ಸಾಗುವಳಿ ಮಂತೊಂದಿತ್ತೇರು ಭೂಮಿ ಇತ್ತಂಡಾಗ್ಲಿಗ ಅವೇತೋ ಪೆತ್ತ ಕೈಕಂಜಿಲು ಮಂತೊಂದಿತ್ತೇರು ಜೀವನದ ಒಟ್ಟೊಟ್ಟುಗೂ ಉನೇನ ಅನುಬೋಧನೆ ಮಂತೊಂದಿತ್ತಿಗಳು ನಮ್ಮ ಹಿರಿಯಕ್ಕಳು ಅಪಗಾಂಡ ತನ್ನ ಜೀವನದ ಪುಟ್ಟುರ್ದು ತನ್ನ ಜೀವನದ ಕಡೆ ಮುಟ್ಟಲ ಮನುಷ್ಯಗ ಪ್ರಾಣಿ ಪಕ್ಷಿಲಗ ಪರಿಸರಗ ಒಟ್ಟೊಟ್ಟುಗೂ ಸಕಾರಾತ್ಮಕವಾದ ಸ್ಪಂದನ ಗೋರ್ಪುನ ಜೀವಿ ಜಗತ್ತಡು ಉಂಡು ಬಂಡ ಅವು ರಡ್ಡು ಮಾತ್ರಗೆ ಒಂಜಿ ಕಲ್ಪವೃಕ್ಷ ರಡ್ಡಿನೆತ ಅಪ್ಪೆ ಗೋಮಾತ ಪುಟ್ಟಿನೆರು ಸೈಪು ನಡೆ ಮುಟ್ಟಲ ಒಂಜತ್ತು ಒಂಜಿ ವಿಧದ ಅವು ನಮಕ್ ಸಹಕಾರಿಯಾದ ಒಪ್ಪುಡು ಅಂಚಿನ ಆ ಗೋಮಾತೆನ ಪೂಜೆನಿ ಕೃತಜ್ಞತಾ ಭಾವಡ್ ಧನ್ಯತಾ ಭಾವಡ್ ನಮ್ಮ ಹಿರಿಯಕ್ಕಳು ಮಂತೊಂದಿತ್ತೀನಿ ಇತ್ತ ಸಾಮೂಹಿಕವಾದ ಕಲ್ಪನೆಯನ್ನು ಕೊಡ್ತಾನಮ್ಮ ಇತ್ತದ ಒಂಜಿ 10 ವರ್ಷ ಕರೀನಂದಾಂಡ ನನ್ನ ಗೋ ಮಾತೆ ಪನ್ಪುನ ಚಿತ್ರಣ ನನ್ನ ಬರ್ಪುನ ಪೀಳಿಗೆಗೆ ತಿಕ್ಕೇರ್ಲ ಕಷ್ಟ ಉಂಡು ಪನ್ಪುನ ನಮಕ್ ತಿಕ್ಕೇರ್ಲ ಕಷ್ಟ ಉಂಡು ನನ್ನ ಜೋಕ್ಲಿಗೆ ಪೆತ್ತ ಬಂಡ ಗೋವು ಬಂಡ ಎಂಚ ಅಂತ ಕೆನಗ ಟೀಚರ್ ಶಾಲೆಡ್ ಜೋಕ್ಲಿಗೆ ಚಿತ್ರ ಬಿಡ್ಪದ ಅತ್ರ ಓಲ ಕಂಪ್ಯೂಟರ್ ಸೈಬರ್ಡ್ ಮನ್ಪದ ಕಂತದ ಪೆತ್ತ ಪಂಡ ಇನ್ನೊಂದು ತೊಜಿಪಾಡು ಆಯ್ನ ಪರಿಸ್ಥಿತಿ ನಿರ್ಮಾಣ ಆವು ನಮ್ಮ ಬೋಡಾಯಿನಂಚಿನ ಶಿಕ್ಷಣ ವ್ಯವಹಾರಿಕವೈನ ಶಿಕ್ಷಣ ಐತ ಒಟ್ಟುಗು ನಮ್ಮ ಅನುಕೂಲತೆಗೆ ತಕ್ಕ ಆದ ನಮ್ಮ ವಿಚಾರಗಳೇನು ನಮ್ಮ ಕಳೆಯನ್ನಂಚಿನ ಪ್ರಸಂಗ ಇನಿ ನಿರ್ಮಾಣ ಆತನು ಇನಿ ನಿಕ್ಕಲು ಗೋಪೂಜೆ ಮನ್ಪರ ನಾಡ ಆ ಗೋಪೂಜೆದ ಫೋಟೋನು ಒಂಜಿ ಫೇಸ್ಬುಕ್ ಕೂಡ ಅಪ್ಲೋಡ್ ಮಂತದ್ದು ತೂಲೆ ಅಪ್ಲೋಡ್ ಮಂತಂಡ ಐಟು ಬರ್ಮ ತಿರ್ತು ಒಂಜಿ ಕಮೆಂಟ್ ಸೆಕ್ಷನ್ ತೂಲೆ ಏನ್ ಚೊಪ್ಪುಂಡು ಅದಕ್ಕೆನಗ ಗೋ ಭಕ್ತರು ಸಗಣಿ ಭಕ್ತರು ಆ ರೀತಿಯ ಕಮೆಂಟ್ ಪಾಡಿಬೇರು ದಾಯಂದಕ್ಕೆ ಏನಾಗ ಐತ ಮಹತ್ವ ಐತ ಮೌಲ್ಯ ಏತುಂಡು ಅಂದಕ್ಕೆ ಏನಾಗ ನಮಗೂ ಗೊತ್ತುಂಡು ನಮ್ಮೆಡ್ದು ತತ್ತದ ಪೋತಿನ ಕೆಲವು ಬುದ್ಧಿಜೀವಿನ ಕುಳ್ಳಿರ್ದೆ ಅಕ್ಲ ಗಿಡ ಮುಟ್ಟಲ ಅರ್ಥ ಆತಿಜಿಂದ ಈ ಶ್ರೇಷ್ಠವೈನ ಮಣ್ಣಡು ಪುಟ್ಟದ ಶ್ರೇಷ್ಠವೈನ ಸಂಸ್ಕೃತಿ ಸಂಸ್ಕಾರ ನಮ್ಮ ಜೀವನ ಮಂತೊಂದುಲ್ಲ ಅಂಡ ಈ ಮಣ್ಣದ ಶ್ರೇಷ್ಠತೆ ಏತುಂಡು ಒಂದು ಹಿಂದೂ ಸಮಾಜಕ್ಕೆ ನಮಗೆ ನನ್ನಲ್ಲ ಅರಿವಾತಿಜಿ ಪೂಜೆಲೇನು ಮನ್ಪುವ ಜಾತ್ರೆಲೇನು ಮನ್ಪುವ ಉತ್ಸವಲೇನು ಮನ್ಪುವ ಗಮ್ಮತ್ತು ಗೌಜಿ ಪೂರ ಮನ್ಪುವ ಆಂಡ ಐತ ಮುಖ್ಯ ವಿಚಾರ ದಾದ ಅಂದ್ರೆ ನಮ್ಮ ಮದತ್ತು ಬೋತ ಅಂದ ದಾಯಗಂದಕ್ಕೆ ಎನ್ನಗ ದೇವರಿಗೆ ಬೋಡಾದ ಜಾತ್ರೆ ಹತ್ತು ದೇವರಿಗೆ ಬೋಡಾದ ಪೂಜೆ ಹತ್ತು ದೇವರಿಗೆ ಬೋಡಾದ ಕೋಲ ಹತ್ತು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾದ ಒಟ್ಟಾದ ನಮ್ಮ ಉಲೈಡಿತ್ತಿನ ಜಾತಿ ಭಿನ್ನತೆ ನಮ್ಮ ಉಲಯಿತ್ತಿನ ಪ್ರಾದೇಶಿಕ ಭಿನ್ನತೆ ನಮ್ಮ ಉಲಯಿತ್ತಿನ ದಾದ ಭೇದಳುಂಡ ಅವೇನು ಪೂರ ಮದತದ ಒಂಜಿ ತಿಗಿಡ ಒಗ್ಗಟ್ಟಾದ ಐತ ಶಕ್ತಿದ ಮುಖಾಂತರ ಆ ದೈವೀ ಸಾನ್ನಿಧ್ಯಾಗ ನಮ್ಮ ಅಡ್ಡಪೂರ್ಣ ತನ್ನಿಂದ ತಾನದೇ ಆ ಶಕ್ತಿಡು ಒಂಜಿ ಅಗಾಧ ಪೂರ್ವವಾಯಿನ ಶಕ್ತಿದ ನಿರ್ಮಾಣ ಆಗ್ಬಿಡ ಐಕೋಸ್ಕರನೇ ಈ ಪೂಜೆ ನೇಮ ಜಾತ್ರೆ ಕೋಲ ನಮ್ಮ ಹಿರಿಯ ಕೂಡ ಆನಿರ್ದ ಇಡಮುಟ್ಟ ಪಾಡ್ದು ಕೊಡ್ತೀನಿ ಅಂತ ಅವೇನು ಇತ್ತದ ಕಾಲಗೆ ಮಾತ್ರ ಆತ ನನ್ನ ಬರ್ಪಿನ ಪೀಳಿಗೆಗ ಅವನ ನೆನಪು ಮನ್ಪೋಡ ಅನಿವಾರ್ಯತೆ ಉಂಡು ಐತ ಒಟ್ಟುಗು ಶಾಲೆದ ಜೋಕ್ಲೆ ಭಾರತ ದೇಶ ಪಂಡ ಎಂಚ ಅಂದು ಬಂದು ಗೊರ್ಪೇದು ಅಂಚಿಡ್ದು ಕನ್ಯಾಕುಮಾರಿದ ಕಾಶ್ಮೀರ ಮುಟ್ಟ ಇಂಚಿದ ಗುಜರಾತ್ ಇಂಚಿನ ಪೂರ್ವಾಂಚಲ ರಾಷ್ಟ್ರ ಮುಟ್ಟ ಒಟ್ಟಿಗೆ ಪಸರಿಸಿದಿನ ಭೂಮಿ ಇದು ಬಂದ್ಪೇರು ಅಂಡ ನಮ್ಮ ಹಿರಿಯ ಕೂಡ 1000 ವರ್ಷದ ದುಂಬು ಈ ಮಣ್ಣುಗೊಂಜಿ ಗಡಿರೇಖೆಯನ್ನು ಪಾರ್ದು ಕೊಡ್ತೇರು ಆ ಗಡಿರೇಖೆದ ವಾಕ್ಯ ಇಂಚೊಂಡು ಓ ಮಣ್ಣುಡು ಓಂಕಾರದ ಧ್ವನಿ ತ್ರಿಕರಣಪೂರ್ವಕವಾದ ಪ್ರತಿಧ್ವನಿ ಆಪುಂಡ ಅವು ಭಾರತದ ಮಣ್ಣಿಗೆ ಓ ಮಣ್ಣುಡು ಮಂತ್ರ ಶಂಕ ಜಾಗಟದ ಧ್ವನಿ
ಅವು ಯಥೇಚ್ಛವಾದ ಪ್ರತಿಧ್ವನಿಯ ಪುಂಡ ಅವು ಭಾರತದ ಮಣ್ಣಿಗೆ ಮೂಜಿನದ ಪನ್ಪೆರು ಪಿದೈಪೋಯಿನ ಪೆತ್ತ ಕೈ ಕಂಜಿ ಉಲೈ ಬರಡು ನಾಂಡ ತಡ್ಯಡ ಕುರ್ತಿನ ಧೂಳುಡು ನಿರ್ಮಾಣ ಆಯ್ನ ಮಣ್ಣಿದ್ದಂಡ ಅವು ಭಾರತದ ಮಣ್ಣಿಗೆ ಪುಟ್ಟಿನ ಮಣ್ಣುಲ್ಲ ಪುಟ್ಟಾಯಿನಂಚಿನ ಅಪ್ಪೆಲ್ಲ ಏಕಸ್ವರೂಪದ ಗೌರವ ಕೊರ್ಪುನ ಮಣ್ಣಿತ್ತುಂಡಾಂಡ ಅವು ಭಾರತದ ಮಣ್ಣಿಗೆ ಆ ಮೂಲ ತತ್ವ ಮೂಲ ವಿಚಾರನ ನನ್ನ ನೆನಪು ಮನ್ಪುನ ಕಾರ್ಯನ ಮನ್ಪುಗ ಈ ಮಣ್ಣದ ಸಂಸ್ಕೃತಿ ಸಂಸ್ಕಾರನ ಕಟ್ಟುನಗ್ಲಿರದ ಮಲ್ಲ ಜವಾಬ್ದಾರಿ ಏರೆಗೊಂಡು ಕೆನಗ ಇಲ್ಲಡಿತಿನ ಅಪ್ಪೆನಕ್ಲೆಗೊಂಡು ಒಂದು ಇಲ್ಲಡಿತಿನ ಅಪ್ಪೆನಕ್ಲೆಗೊಂಡು ಪಪ್ಪನಕ್ಲೆ ಜವಾಬ್ದಾರಿ ಇಜ್ಜಿಂದ ಬನ್ನತ್ತ ಅಮ್ಮೇರ್ನಕ್ಲೆ ಜವಾಬ್ದಾರಿ ಉಂಡ ಆಂಡ ಒಂದೇನು ಮರು ನಿರ್ಮಾಣ ಮಂತಿನಿ ಏರೆಂದಕ್ಕೆ ಏನಗ ಆ ಕಾಲದ ಈ ಕಾಲ ಮುಟ್ಟಲ್ಲ ಅಪ್ಪೆ ನಕಲು ಮಾತ್ರ ಅಂದ ಛತ್ರಪತಿ ಶಿವಾಜಿ ಮಹಾರಾಜ ನಿರ್ಮಾಣ ಆತಿನಿ ಆರ್ನ ಅಪ್ಪೆರ್ನ ವಾಗ್ದಾನದೋಸ್ಕರ ಸ್ವಾಮಿ ವಿವೇಕಾನಂದ ನಿರ್ಮಾಣ ಆತಿನಿ ಅಪ್ಪೆನ ನಿರ್ಮಾಣದೋಸ್ಕರ ಅಂಚಾದುಪ್ಪನಗ ನಿಖಿಲ್ನ ಜೋಕುಲು ರಾಮೆ ಆವಡ ಕೃಷ್ಣ ಆವಡ ಭೀಮೆ ಆವಡ ನಿಖಿಲ್ನ ಜೋಕುಲು ಈ ಮನ್ನಡಿ ಹಿಂದೂ ಸಂಸ್ಕಾರದ ಚಿಂತನೆನ ನನ್ನ ದುಂಬುಗಳ ಆಯ ಗಟ್ಟಿಯಾದ ಪ್ರತಿಧ್ವನಿ ತೆಪ್ಪಡು ನಾಂಡ ಅವಿನ ನಿರ್ಮಾಣ ಮನ್ಪಡಾಯಿನಿ ಅಮ್ಮ ಅಪ್ಪ ಆಲಿ ಎಂಚಾವಡು ಒಂದು ಕೇನಾಗ ಸಾವಿರ ಕಾಲಗಾದು ಪೊಂಡಲ ಈ ಮಣ್ಣುಡು ಮಮ್ಮಿಯ ಬಂದ ಅಪ್ಪೆ ಆದ ಗಟ್ಟಿಯಾದ ಉಂತಿಯಳಂದ ಈ ಮಣ್ಣದ ಸಂಸ್ಕೃತಿ ಸಂಸ್ಕಾರ ಈ ಮಣ್ಣದ ದಾದ ಮೂಲ ತತ್ವದ DNA ಎಂದು ನಮಗಾದ ಪನ್ಪ ಅವು ಒರಿತೊಂಡ್ರೆ ಸಾಧ್ಯ ಉಂಡು ಈ ಮಣ್ಣದ ಮೂಲ ಚಿಂತನೆ ಹಿಂದುತ್ವ ಈ ಮಣ್ಣದ ಮೂಲ ಅಂತರಾತ್ಮ ಹಿಂದುತ್ವನ ನಮ್ಮ ಬುಡ್ದು ಬದುಕಿಯನ್ನ ನಮಕ್ ಅಡಿಪಾಯ ಇಜ್ಜಂದಿನ ಇಲ್ಲ ಪುಡು ಏಪ ಬೂರುಣು ಪಂಡ್ರೆ ಅಪ್ಪಜಿ ನಮ್ಮ ಹಿಂದುತ್ವ ವರಿಂಡ ಈ ದೇಶ ವರಿಂಡು ಈ ದೇಶ ಈ ಮಣ್ಣು ವರಿಂಡ ನಮ್ಮ ಇಲ್ಲದ ಜಾತಿ ನಮ್ಮ ಇಲ್ಲದ ನಂಬಿಕೆ ನಮ್ಮ ಉಳಿದ ದಾದ ವಿಚಾರಗಳುಂಡ ಒಂದು ಪೂರ ಉಂತೆರ ಸಾಧ್ಯ ಉಂಡು ಐಕ್ ನೀರು ಪಾರ್ದು ರಕ್ಷಣೆ ಮನ್ಪೊಡಾಯನ ಕೆಲಸನ ನಮ್ಮ ಪೂರಲ ಮನ್ಪುಗ ಅಂದಕ್ಕೆ ಪನೊಂದು ದೀಪಾವಳಿದ ಶುಭಾಶಯನ ಕೊರೊಂದು ಪಾತೆರಗೆ ಈತ್ನೆಟ ಇಂಕ ಅವಕಾಶ ಮಂತು ಕೊರ್ನೆಗ ರಕ್ತೇಶ್ವರಿ ಬಳಗದ ಪೂರ ಪದಾಧಿಕಾರಿ ನೆಕ್ಲೆಗ್ಲ ಎನ್ನ ವೈಯಕ್ತಿಕವಾದ ಧನ್ಯವಾದ ಕೊರೊಂದು ಪಾತೆರಗೆ ವಿರಾಮನ ಕೊಪ್ಪೆ ಜೈ ಶ್ರೀರಾಮ್. ಹಿಂದೂ ಧರ್ಮ ಈ ನೆಲ ಜಲ ಮಣ್ಣು ಅಪ್ಪೆ ಗೋಮಾತೆ ಕಲ್ಪವೃಕ್ಷ ನೇತ ಮಾತ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿನ ಕೊರ್ನಾರು ಅರ್ಜುನ್ ಮಾಡೋದು ಅವರಿಗೆ ನಮ್ಮ ಮಾತನ್ನ ಪರವಾದ ಪ್ರೀತಿ ಹೋಗ ಧನ್ಯವಾದ ಅರ್ಪಿಸುವಂದಲ್ಲೇ ನನ್ನದು ಮಗು ನಮಗೆ ಒಂಜಾತ ಮಾರ್ಗದರ್ಶನದ ಮಾತರನ್ನು ನಮ್ಮೊಟ್ಟಿಗೆ ಕೊರೆಯಲ್ಲರು ಎನ್ನ ಮಿತ್ರರು ಆತ್ಮೀಯ ಮಿತ್ರರೆಲ್ಲ ಸಂಘಟನೆಯಿಂದ ಜವಾಬ್ದಾರಿ ತಂದಾರು ಗಣೇಶ ಸಮಿತಿದ ಜವಾಬ್ದಾರಿ ತಂದಾರು ವಿವಿಧ ಸಂಘಟನೆ ಜವಾಬ್ದಾರಿ ತಂದು ಯಶಸ್ವಿ ಮನಪನಾರು ನಮ್ಮ ಮಿತ್ರರು ಆಶಿಕ್ ಮಾಡೋರು ದಯಮಂತದ ಈರು ದೊಡ್ಡ ಪಾತ್ರ ನಾನು ನನ್ನ ಅಣ್ಣ ನನ್ನ ಎಲ್ಲ ಕಾರ್ಯಗಳಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ಅರ್ಜುನಣ್ಣನವರೇ, ಅದೇ ರೀತಿ ಮೋಹನ್ ರಾಜ್ ಕಣ್ಣೀರ್ ತೋಟ ದಂಪತಿಗಳೇ, ನನ್ನ ಆತ್ಮೀಯರು, ನನ್ನೆಲ್ಲ ಕಾರ್ಯಗಳಿಗೂ ಕೂಡ ಮಾತುಗಳನ್ನಾಡಿ ಅದಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ರವಿಶಂಕರ್ ಅಣ್ಣ, ರಾಮದಾಸ್ ಅಣ್ಣ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕಾರಗಳನ್ನು ಹೇಳ್ತಾ ಒಂದು 8 ನಿಮಿಷ ಮಾತಾಡ್ತೇನೆ, ಅದಕ್ಕಿಂತ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. 8 ನಿಮಿಷ ಆಂಡವಲ್ಲ ವಾಚಿದುಲ್ಲ ತೂಪೆ ದಯಪಂಡ ನೀರು ಪರ್ನ ಕೆಲವರು ತೂತುಪೆ ನೀರು ಪರಿಯ ಮಾರ ನಾನು ಏತ್ತು ಪಾತಿರುವೆ, ನಾನು ತುಂಬಾ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಅನುಭವದಲ್ಲಿ ತುಂಬಾ ಸಣ್ಣವ, ನಾನು ಈ ವೇದಿಕೆಯಲ್ಲಿರುವವರಲ್ಲಿ ತುಂಬಾ ಮಾತಾಡ್ಲಿಕ್ಕೆ ನನಗೆ ಬರ್ಬೋದು, ಆದ್ರೆ ಅನುಭವದಲ್ಲಿ ನಾನು ತುಂಬಾ ಸಣ್ಣವ. ಅರ್ಜುನನ್ನ ಹೇಳಿದ್ರು ಹಿಂದುತ್ವ, ಹಿಂದೂ ಚಿಂತನೆ ಅಂತ ಹೇಳಿ. ಬಂಧುಗಳೇ, 2014ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಸಂಘ ಚಾಲಕರು ಒಂದು ಘೋಷಣೆಯನ್ನ ಮಾಡ್ತಾರೆ. ನಾನು ಅವ್ರು ಹಿಂದುತ್ವ ಅಂತ ಹೇಳಿದಕ್ಕೆ ಹೇಳ್ತೇನೆ ಕೇಳಿ. ಅವರು ಹೇಳ್ತಾರೆ 2025ಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ ಆಗುತ್ತೆ, ಇಡೀ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳಿ. ನನ್ನದು ಒಬ್ಬ ಸ್ನೇಹಿತ ಕೇಳ್ತಾನೆ, ಹತ್ತು ಮರ ಹಿಂದೂ ರಾಷ್ಟ್ರ ಬಂದ್ಬಾರು ಅಂಚಂಡ ಬಾಕಿ ತಗ್ಲಿನ ಪೂರ ಬಿದೆ ಪಾಡ್ರನ್ನ ಹಿರಿಯರು ಬಂತಿರತ್ತ ಅಂತ ಹೇಳಿ. ಆದ್ರೆ ಅವರು ಹೇಳಿದಂತ ಮಾತಿನ ಮರ್ಮ ಏನು ಅಂತ ಕೇಳಿದ್ರೆ, ಇಡೀ ಭಾರತದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಪಾರ್ಸಿಗಳು, ಬೌದ್ಧರು ಎಲ್ಲರೂ ಕೂಡ ಸೇರಿಕೊಂಡು ಸಹಬಾಳ್ವೆಯಿಂದ ಜೀವನ ನಡೆಸುವುದೇ ಹಿಂದೂ ರಾಷ್ಟ್ರದ ಪರಿಕಲ್ಪನೆ. ನಮ್ಮನ್ನೆಲ್ಲ ಕಾಣುವಾಗ ಸ್ವಲ್ಪ ನಿಮಗಾಗ್ಬೋದು, ಮಕ್ಕಳು ಪಕ್ಕಕ್ಕೆ ಹೋಗೋದಿಲ್ಲ ಮಾರ ಹಾಕೊಂಡು ಸಾಮಾನ್ಯ. ಆದ್ರೆ ಬಂಧುಗಳು ನೆನಪಿಟ್ಕೊಳ್ಳಿ, ಇದೇ ಅರ್ಜುನನ ನೇತೃತ್ವದಲ್ಲಿ ಯಾವಾಗ ಕೋವಿಡ್ ಕಿಟ್ ಕೊಟ್ಟೆವಲ್ಲ, ಆಗ ಮೊದಲ ಕಿಟ್ ಅನ್ನು ಕೊಟ್ಟಂತದ್ದು ಅರ್ಜುನನಿಗೆ ಮರ್ತಿರ್ಬೋದು ಬಹುಶಃ, ಅವರ ಹತ್ತಿರದ ಮನೆಯ ಆ ಕಷ್ಟದಲ್ಲಿರುವ ಮುಸ್ಲಿಂ ಮಹಿಳೆಗೆ. ನಮಗೆ ಇವತ್ತಿಗೂ ಆದರ್ಶ ಯಾರು ಕೇಳಿದ್ರೆ,
ಈ ದೇಶ ಈ ಪುಣ್ಯದ ಮಣ್ಣನ್ನು ಒಪ್ಪುವಂತ ಎಲ್ಲರೂ ಕೂಡ ಆದರ್ಶ. ಅದಕ್ಕೆ ಜಾತಿ ಧರ್ಮ ಮತ ಭೇದ ಏನೂ ಇಲ್ಲ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಡಾಕ್ಟರ್ ಅವುಲ್ ಫಕೀರ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಇದ್ದಾರಲ್ಲ, ಅವರು ಇವತ್ತಿಗೂ ನಮ್ಗೆ ಆದರ್ಶ ಆಗಿ ನಿಲ್ತಾರೆ ಬಂಧುಗಳೇ. ಅದಕ್ಕಾಗಿ ನನಗೆ ಈ ಮಾತನ್ನು ಹೇಳ್ತೇನೆ. ಹಿಂದೂ ರಾಷ್ಟ್ರ, ಹಿಂದುತ್ವದ ಪರಿಕಲ್ಪನೆ ಅಂತ ಹೇಳಿದ್ರೆ ಎಲ್ಲರೂ ಸಹಬಾಳುವಿಂದ ಬಾಳುವಂಥದ್ದು. ಇಲ್ಲಿಗೆ ನಾನು ಏಕ ಭಜನೆಗೆ ಯಾವಾಗಲೂ ಬರ್ತೇನೆ. ನಾನು ಹೊರಗೋದಾಗಲೂ ಹೇಳ್ತೇನೆ, ಯಾವಾಗಲೂ ಹೇಳ್ತೇನೆ, ಉಳ್ಳಾಲ ಭಾಗದಲ್ಲಿ ಸಂಘ ಸಂಸ್ಥೆಗಳಿಗೆ, ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಏನು ಕೊರತೆ ಇಲ್ಲ, ತುಂಬ ಉಂಟು. ಸಂಘ ಸಂಸ್ಥೆಗಳು ಉಂಟು. ಆದರೆ ಕೆಲವೊಂದು ಸಂಘ ಸಂಸ್ಥೆಗಳು ಮಾತ್ರ ಒಂದು ಕುಟುಂಬದ ರೀತಿಯಲ್ಲಿ ಇದ್ದಾವೆ. ನಾವೆಲ್ಲ ಒಂದು, ನಾವೆಲ್ಲ ಬಂದು ಅಂತ ಹೇಳಿ. ಜಾತಿ ನೂರಿರ್ಬೋದು, ಭಾಷೆ ನೂರಿರ್ಬೋದು, ಆಚಾರ ಬೇರೆ ಇರ್ಬೋದು, ವಿಚಾರಗಳು ಬೇರೆ ಇರ್ಬೋದು. ಅಂತಹ ಒಂದು ಸಂಸ್ಥೆಗಳಲ್ಲಿ ಈ ಸಂಸ್ಥೆ ಒಂದು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಿದೆ. ನಾನು ಬರುವ ಕೂಡ ಅರ್ಜುನ ಅದನ್ನೇ ಹೇಳಿದೆ. ಏನಂತ ಹೇಳಿದ್ರೆ ಅವರದ್ದು ಕುಟುಂಬದ ರೀತಿಯಲ್ಲಿ ಇದ್ದಾರೆ, ಅತ್ಯಂತ ಆತ್ಮೀಯರಾಗಿದ್ದಾರೆ ಅಂತೇಳಿ. ಇಷ್ಟು ಆತ್ಮೀಯತೆಯಿಂದ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ. ತಾರಿಪಡ್ಬೋದು ಸಂಸ್ಥೆ ಇದೆ, ಈ ಸಂಸ್ಥೆ ಇರ್ಬೋದು. ಇದು ಬಾಕಿ ಸಂಸ್ಥೆಗಳಿಗೆ ಮಾರ್ಗದರ್ಶನ ಅಂತ ಹೇಳಿ ಅಂತ ಅದ್ಭುತವಾದ ಸಂಸ್ಥೆ ಇವತ್ತು 25 ವರ್ಷಗಳನ್ನ ಮಾಡ್ತಾ 20 ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ನಾನು ಅದಕ್ಕೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ನಿಮ್ಮ ಕಾರ್ಯ ಮುಂದುವರಿಯಲಿ ಅಂತ ಹೇಳಿ. ಆ ಕಾರ್ಯಕ್ಕೆ ಯಾವತ್ತೂ ಕೂಡ ಸಂಘಟನೆ ಬೆನ್ನೆಲುಬಾಗಿ ನಿಂತೇ ನಿಲ್ಲುತ್ತೆ ಬಂಧುಗಳೇ. ಅದರ ಜೊತೆಯಲ್ಲಿ ಒಂದು ಕತೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನನಗೆ ಗೋವಿನ ಬಗ್ಗೆ ಹೆಚ್ಚು ತಿಳಿದಿಲ್ಲ. ನಾನು ಓಪನ್ ಆಗಿ ಹೇಳಿದೆ, ನನಗೆ ಅಷ್ಟು ಗೊತ್ತಿಲ್ಲ. ದಯಪ ನೆಂಕ್ಲಿಲ್ಲ ಇತ್ತೀಚೆ ಏನೋ ಒಂದು ಕಾರ್ಯವನ್ನ ಸಂಘಟನೆ ಮುಖಾಂತರ ಮಾಡ್ತಾ ಇದ್ದೇವೆ. ಅದು ಹೊರತು ನಾನೇನು ದೊಡ್ಡ ಸ್ಥಾನವನ್ನ ಅಥವಾ ಇದನ್ನು ಸೇವೆಯನ್ನ ಮಾಡಿದವ ಅಲ್ಲ. ಆದರೆ ಏನೋ ಸಂಘಟನೆಯ ಮುಖಾಂತರ ಸಂಘಟನೆಯ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಅರ್ಜುನಣ್ಣ ಗೋಶಾಲೆಯ ಬಗ್ಗೆ ಹೇಳಿದರು. ಪಜೀರಿನಲ್ಲಿರುವಂತಹ ಗೋಶಾಲೆ ಬಂಧುಗಳಲ್ಲಿ 420 ಗೋವುಗಳಿಗಿಂತಲೂ ಹೆಚ್ಚು ಗೋವುಗಳಿದ್ದಾವೆ. ಎಲ್ಲವೂ ಹಾಲು ಕರೆಯುವಂತಹ ಗೋವುಗಳಲ್ಲ. ದಿನಕ್ಕೆ ಒಂದು 80 ರಿಂದ 100 ಲೀಟರ್ ಹಾಲು ಸಿಗ್ತದೇನೋ. ತಿಂಗಳಿಗೆ 8 ಲಕ್ಷ ರೂಪಾಯಿ ಖರ್ಚಿದೆ. ಹೇಗೆ ಸಂಭಾಳಿಸುವಂಥದ್ದು? ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಸೇವಾ ಪ್ರಕಲ್ಪದ ಮುಖಾಂತರ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ನಾನು ಹೇಳುವಂಥದ್ದು, ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅನೇಕ ಕಾರ್ಯಕ್ರಮಗಳು, ದೇವಸ್ಥಾನಗಳು, ಮಠ ಮಂದಿರಗಳು ಎಲ್ಲವೂ ಇದ್ದಾವೆ. ಪ್ರತಿಯೊಂದು ಮಂದಿರವೂ ಕೂಡ ಒಂದೊಂದು ಗೋವನ್ನು ದತ್ತು ಸ್ವೀಕಾರ ಮಾಡಬಹುದಾ? ಈ ರೀತಿಯಲ್ಲಿ ಚಿಂತನೆಗಳನ್ನು ನಾವು ಮಾಡೋಣ. ಯಾಕೆಂತ ಹೇಳಿದ್ರೆ ಅಲ್ಲಿ ತುಂಬಾ ಕಷ್ಟ ಇದೆ ಬಂಧುಗಳೇ. ಯಾಕೆಂತ ಹೇಳಿದ್ರೆ ಆ ಗೋ ಸೇವೆಯನ್ನು ನಮಗೆ ಇವತ್ತು ಪ್ರತಿ ಮನೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಹೇಳಿ ಹೋಗು ಎಲ್ಲ ನಿಖಿಲ್ ಪೂರ್ವ ಪೆತ್ತ ಸಾಂಕ್ಲಿ ಅಂತ ಹೇಳಿದ್ರೆ ಬರ್ತಾರಪ್ಪ, ನಾನು ಆಶೆಗೆ ಬಂದು ಗೊತ್ತೆ ಆಯ ಸಾಂಕ್ವೆ ನಾನು ಇದ್ದೇವೆ ಸಾಂಖ್ಯ ಸಾಧ್ಯ ಇದ್ದೆ ಬಾರ ಬಂದು ಉಂಟು ಆಂಡ. ಆದರೆ ಆ ಗೋ ಸೇವೆಯಲ್ಲಿ ಏನಾದ್ರೂ ಮಾಡ್ಬೋದಾ? ವರ್ಷಕ್ಕೊಂದು ಗೋವನ್ನ ಒಂದು ಸಂಸ್ಥೆಯಾಗಿದ್ದುಕೊಂಡು ನಾವೇನಾದ್ರೂ ಆ ಗೋವನ್ನು ದತ್ತು ತಗೊಳ್ಬಹುದಾ? ಇಲ್ಲಿಂದ ಕಳೆದ ಅನೇಕ ವರ್ಷಗಳಿಂದ ಗೋವರೆ ಕಾಣಿಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದಕ್ಕೂ ಕೂಡ ತಮ್ಮ ಸಹಕಾರವನ್ನು ಕೇಳ್ತೇನೆ. ಅದರ ಜೊತೆಯಲ್ಲಿ ಗೋವಿನ ಸೇವೆಯನ್ನ ಮಾಡಿದಾಗ ಅಶ್ವಮೇಧ ಯಾಗ ಮಾಡಿದಾಗೆ ಆಗ್ತದಂತೆ. ಅಷ್ಟು ಪರಮ ಪವಿತ್ರ ಸೇವೆ ಗೋವಿನ ಸೇವೆ. ಆದ್ರಿಂದಾಗಿ ನಾಳ್ದು 10 ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ಕದ್ರಿಯಿಂದ ಗೋಹೊರೆ ಕಾಣಿಕೆ ಹೊರಡ್ತದೆ. ಕದ್ರಿಯಿಂದ ಎಲ್ಲ ಸಂಘ ಸಂಸ್ಥೆಗಳು, ಸಂಘಟನೆ ಪರಿವಾರದವರು, ಹಿರಿಯರು, ಬೇರೆ ಬೇರೆ ಮಂದಿರಗಳು, ಮಠಗಳು, ಭಜನಾ ಮಂದಿರಗಳು ಎಲ್ಲರೂ ಕೂಡ ಹೊರೆ ಕಾಣಿಕೆಯಲ್ಲಿ ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಯಲ್ಲಿ ಕೊನೆಗೆ ಒಂದು ಕತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ನಮ್ಮ ಧರ್ಮ ಏನಾದ್ರೂ ಇದ್ರೆ ಸನಾತನ ಧರ್ಮ, ಬೇರೆ ಯಾವ ಧರ್ಮವನ್ನು ಸನಾತನ ಧರ್ಮ ಅಂತೇಳಿ ಕರೆಯುತ್ತಿಲ್ಲ. ಹಿಂದೂ ಧರ್ಮವನ್ನು ಸನಾತನ ಧರ್ಮ ಅಂತೇಳಿ ಕರೀತಾರೆ. ವಿವೇಕಾನಂದರ ಬಗ್ಗೆ ತಾವು ಕೇಳಿರಬಹುದು. ಸ್ವಾಮಿ ವಿವೇಕಾನಂದರು ಯಾಕೆ ಅಷ್ಟೊಂದು ಫೇಮಸ್ ಆದ್ರು, ಪ್ರಚಲಿತಕ್ಕೆ ಬಂದ್ರು ಅಂತ ಕೇಳಿದ್ರೆ, ಇಡೀ ಭಾರತ ಅಂತ ಹೇಳಿದ್ರೆ ಏನು, ಸನಾತನ ಧರ್ಮ ಅಂತ ಹೇಳಿದ್ರೆ ಏನು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಯಾರಾದ್ರೂ ತೋರಿಸಿಕೊಟ್ಟವರಿದ್ರೆ ಅದು ವಿವೇಕಾನಂದರು ಬಂಧುಗಳೇ. ಮೊದಲಿಗೆ ಅವರು ಚಿಕಾಗೋದಲ್ಲಿ ಭಾಷಣ ಮಾಡ್ತಾರೆ. 1893 ಚಿಕಾಗೋದಲ್ಲಿ ಭಾಷಣ ಮಾಡ್ತಾರೆ. ಏನ್ ಭಾಷಣ ಮಾಡ್ತಾರೆ? ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ. ಅವರ ಭಾಷಣದ ಮೊದಲ ಸಾಲುಗಳು ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅಂತ ಹೇಳಿ. 2 ನಿಮಿಷಗಳ ಕಾಲ ಸಭಾಂಗಣದಲ್ಲಿದ್ದಂತ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿತಾರೆ. ನಮಗಿವತ್ತು ಆ ಸಾಲುಗಳು ಅಷ್ಟು ಆಶ್ಚರ್ಯ ಆಗುವುದಿಲ್ಲ. ಯಾಕೆ? ರವಿಯಣ್ಣ ನನ್ನ ಅಣ್ಣ ಅಂತ ಕರೀತಾರೆ, ನಾನು ಅಣ್ಣ ಅಂತ ಕರೀತಾರೆ, ಅವ್ರು ನನ್ನ ತಮ್ಮ ಅಂತ ಕರೀತಾರೆ. ಅಕ್ಕ ಕರಿಬಹುದು, ಅವ್ರದ್ದು ನನ್ನ ತಮ್ಮ ಅಂತ ಕರಿಬಹುದು. ನಮ್ಗೆ ಆಶ್ಚರ್ಯ ಆಗುದಿಲ್ಲ. ಯಾಕೆ ಆಶ್ಚರ್ಯ ಆಗುದಿಲ್ಲ? ಆಶ್ಚರ್ಯ ಯಾಕಾಗುದಿಲ್ಲ ಕೇಳಿದ್ರೆ ನಮ್ಮ ಮನೇಲಿ ಹೇಳಿಕೊಟ್ಟದ್ದೇ ಅದು. ದೊಡ್ಡವರನ್ನ ಅಣ್ಣ ಕರಿಬೇಕು,
ದೊಡ್ಡವರನ್ನ ಅಕ್ಕ ಕರಿಬೇಕು, ಸಣ್ಣವರನ್ನ ತಮ್ಮ ತಂಗಿ ಅಂತ ಕರಿಬೇಕು. ಬಾಂಧವ್ಯಗಳ ಸಹೋದರತ್ವದ ಚಿಂತನೆಯನ್ನ ಯಾರು ಜಗತ್ತಿಗೆ ಸಾರಿದ್ರು ಅಂತೇಳಿ ವಿವೇಕಾನಂದ ಸಾರಿದ್ರು. ಅವತ್ತಿನ ಸಮಾಜಕ್ಕೆ, ಯಾವಾಗ 1893 ಸಮಾಜಕ್ಕೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ, ಸಹೋದರತ್ವ ಅಂತ ಹೇಳಿದ್ರೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ 2 ನಿಮಿಷಗಳ ಕಾಲ ಚಪ್ಪಳೆ ಹೊಡೆದ್ರು. ಅವರವರ ಭಾಷಣವನ್ನ ಮುಂದುವರಿಸಿ ಹೇಳ್ತಾರೆ, ಏನು, ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ, ಹಿಂದೂ ಧರ್ಮ, ಸನಾತನ ಧರ್ಮ ಯಾವುದೇ ಧರ್ಮಗಳನ್ನ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ. ಹಿಂದೂ ಧರ್ಮ, ಸನಾತನ ಧರ್ಮ ಯಾವುದೇ ಧರ್ಮಗಳನ್ನು ಸಹಿಸಿಕೊಳ್ಳೋದಿಲ್ಲ, ಯಾವುದೇ ಮತಗಳನ್ನ ಸಹಿಸಿಕೊಳ್ಳೋದಿಲ್ಲ. ಇಡೀ ಸಭಾಂಗಣದಲ್ಲಿದ್ದವರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಗುತ್ತೆ? ಅವರು ಮುಂದುವರಿಸಿ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ನನ್ನ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ ಯಾವುದೇ ಧರ್ಮಗಳನ್ನ ಮತಗಳನ್ನ ಸಹಿಸಿಕೊಳ್ಳೋದಿಲ್ಲ, ಬದಲಾಗಿ ಒಪ್ಪಿಕೊಳ್ಳುತ್ತೆ ಅಂತ ಹೇಳಿ. ನಾನು ಗಣಪತಿಯನ್ನಾದನಂತ, ಈಶ್ವರನಂತ, ನನ್ನ ಯಾವ ದೇವರನ್ನಾದ್ರೂ ನಂಬೋದು. ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ನೀವು ಯಾವ ದೇವರನ್ನು ನಂಬಿ ಮಾಡಿ, ನೀವು ಯಾವ ಆಚಾರ ವಿಚಾರಗಳನ್ನ ನಂಬಿ ಮಾಡಿ, ಸಂಪ್ರದಾಯಗಳನ್ನ ಆಚರಣೆ ಮಾಡಿ, ನಾವು ಕೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಸಹಿಷ್ಣುಗಳಲ್ಲ, ನಾವು ಪರಮ ಸಹಿಷ್ಣುಗಳು ಅಂತ ಹೇಳಿ. ಅವರು ಅದನ್ನು ಅದ್ಭುತವಾಗಿ ಹೇಳ್ತಾರೆ, ಏನು, ನಾವು ಯಾರನ್ನು ಸಹಿಸಿಕೊಳ್ಳೋದಿಲ್ಲ, ಒಪ್ಪಿಕೊಳ್ತೇವೆ ಅಂತ ಹೇಳಿ. ಒಂದು ಊರಲ್ಲಿ ಅತ್ತೆ ಸೊಸೆ ಇರ್ತಾರೆ, ಮಾಮಿ ಮರ್ಮಲ್. మరి జోరుడు గలటే ఉంది మద్మైన సురుటొంది సరి బొక్క ఏపల గలటేని మామిగిల మర్మలిగిల ఏపల గలటేని ಗಲಾಟೆ ಅನ್ನಾಗ ಒಂಜೇ ಅಡಿಗೆ ಮಲ್ತು ತಿಂಡ್ರೆ ಅಪ್ಪಜಿ, ಮಾಮಿಗೆ ಬೆತ್ತ ಅಡಿಗೆ, ಮರ್ಮಲಿಗೆ ಬೆತ್ತ ಅಡಿಗೆ. ಇಂಚ ಉಪ್ಪುನಾಗ ಮರ್ಮಲಿಗೆ ತಡೆಯರ ಅಪ್ಪಜಿ ಮಾರಿ, ಮಾಮಿನ ದದಾಲ ಮಲ್ಕೊಡತ್ತ. ಅಂಚ ಉಪ್ಪುನಾಗ ಒಂಜಿ ದಿನ ಆ ಊರು ಒಂಜಿ ಮಹನೀಯರು ಬರ್ಪೇರು ಒಂಚೂರು ಕೇಂದ್ರ ತೆರಿದಿನಾರು ಅರ್ನಾಡಿ ಬೇರೆ ಹೋಪೇರು ಮರ್ಮಲ್ ಹೋದು ಒಂದು ಪೇರು ಸ್ವಾಮಿ ಎಂಕು ಎನ್ನ ಮಾಮಿಡ್ದು ಆಪುನ ಇಜ್ಜಿ ಮಾರೆ ತಡೆವು ನಿಜ್ಜಿ ಆರಿಗೆ ಮಸ್ತ್ ಕಿರಿಕಿರಿ ಮಲ್ತೊಂದುಲ್ಲೇರು ಅರ್ನ ದದಾಲ ಮಲ್ಪೋಡು. ಆತನಾಗ ಆ ಮಹನೀಯರು ಏರುಲ್ಲೇರ ಸನ್ಯಾಸಿ ರೂಪದಲ್ಲಿ ಮಹನೀಯರು ಬಂದ್ಪೇರು ಒಂಜಿ ಬಾಟ್ಲಿಡ್ ಒಂಚೂರು ದ್ರವ ರೂಪದ ವಸ್ತು ಒಂದಂತ ಕೊರು ಮನಸ್ಸಿಗೆ ಬೆರೆಸದು ಒಂಜಿ 10-15 ದಿನ ಪೋನಾಗ ಮಾಮಿ ತೀರ್ಪು ಹೋಯ್ರು ಅಂತೇಳಿ. ಆಮೇಲೆ ಬಾರಿ ಖುಷಿ ಆಡು, 15 ದಿನ ಆತ ನನ್ನ ಕಿರಿಕಿರಿ ಎಂಚಲ ಇಲ್ಲಡೆ ಬರ್ಪಲ್ಲ. ಇನ್ನು 11 ಬಂದಾಗ ಸಡನ್ ಬರ್ತದ ಅಡಿಗೆ ಮಲ್ತು ಕೊರ್ನ ತಿನ್ನೋರು ಸಾಧ್ಯ ಉಂಟ ಇಜ್ಜಿ ಅಪ್ಪ ಬನ್ಪಾಲು ಮಾಮಿಡ ಬೋದು ಬನ್ಪಾಲು ಮಾಮಿ ಇನಿ ಎನ್ನ ಅಡಿಗೆ ಬಾರಿ ಆಶ್ಚರ್ಯ ಆಪುಂಡು ಮಾಮಿಗೆ ಇದೇ ಪಂಡ ಈತನೇಟಲ್ಲ ಪೆಟ್ಟು ಕಂಟೊಂದು ಬೂರೊಂದು ಮಾರ ಇನಿ ಸಡನ್ ಬರ್ತದ ಎನ್ನ ಅಡಿಗೆ ಬಂಡ ಏರ್ಗೇನು ಬೇರೆ ಆತನಾಗ ಅವು ಮನ್ಪು ಬಾರಿ ಮೋಕೆಡ್ಕೇನು ಎಂಚ ಮಾಮಿ ಇನ್ನೊಂದು ಅಡಿಗೆ ಮಲ್ಪುಡ ಇರೇಕ ಮಾಮಿಗ್ಲಾಪುಡು ಸೂರ್ಯದನ್ನ ಪಚ್ಚಿ ಮಾಡಿಬಿಟ್ಟುದೇನದನ್ನ ಮಾರಲಿ ನೀವು ಭಯಂಕರ ವಿಶೇಷ ಅದನ್ನ ಅಡಿಗೆ ಮಲ್ಪುವಲ್ಲ ಈಗ ಒಂತ ಸೇರ್ಸಾದ ಕೋರಿಪಾಲ ಮಾಮಿ ಖುಷಿ ಅವು ಮನದನಿ ಮಧ್ಯಾಹ್ನ ಬಂದ್ಬಲ್ ಕೂಡ ಮಾಮಿ ಇನ್ನಿಲ್ಲ ಅಡಿಗೆ ಅನ್ನ ಆತನಗ ಮಾಮಿ ಕೂಡ ಟೆನ್ಷನ್ ಆಗ್ಬಿಡು ದಾದ ಮಾರೆ ದಮ್ಮನ ಒಂಜಿ ಸ್ಕೀಮ್ ಕೊಡೋದು ಈ ಲೆಕ್ಕ ಅದು ಇನ್ನು ಪೊಕ್ಕಡೆ ಬರುವಲ್ಲ ಆಡಲ್ಲ ಮಾಮಿಗೆ ಆಚಿರಾಪುಂಡು ಒಲ ಬದಲಾತಲದ ಅನ್ನ ಮಾಮಿಗೆಲ್ಲ ಬಚ್ಚುಡು ಅಂತೆ ಏಜಾಂಡತ್ತ ಆತನ ಆರ್ಲ ಬಂದ್ರೆ ಅವು ಇನ್ನಿಲ್ಲ ಮಲ್ಪಿ ಅಡಿಗೆ ಮಲ್ಲೆಜ್ಜಿ ಆ ನೀಲ ಅಡಿಗೆ ಮಲ್ಪಲು ಒಂದೇ ಸೇರ್ಸಾವಲ್ಲ ಇಂಚನೆ 10 ದಿನ ಬೋಪುಡು 10 ದಿನ ಪೋನಾಗ ಎಡ್ಡೆಡೆ ಕೊರಡತ್ತ ಬೆಚ್ಚಡು ಕೊರ ತಿನ್ಬೇರೆ ಯಾರಲ್ಲ ಇನ್ನೇ ಮಾಮಿ ತಿನ್ಲೆ ಇಜ್ಜತ್ತ ಯಾರನ್ನ ಇಂಚನೆ ಕೊಡ ಎಡ್ಡೆಡೆ ಕೊರಡತ್ತ ಇಂಚನೆ ಕೊರ್ದು 10 ದಿನ ನನಗೆ ಮಾಮಿಗ ಈತಿ ಎಡ್ಡೆ ಪಾತಿರುವಲ್ ಮಾರೆ ಎನ್ನ ಮರ್ಮಲು ಯಾನೇ ದದನ ತಪ್ಪು ತೆರಿಯೊಂದೇನ ಅಲ್ಲ ಬಗ್ಗೆ ಮಾಮಿ ಮರ್ಮಲೆಲ್ಲಿ ಎತ್ತು ಬಂದ್ಪಲ್ಲ ಮರ್ಮಲೆ ಯಾನಿನ್ನ ಬಗ್ಗೆ ತಪ್ಪು ಎನ್ನಿದ್ದಿತ್ತನ ಅದನ್ನ ಹಿಂಗೆ ಪೆಟ್ಟು ಬಂತು ಅಂತ ಜಗಳ ಬಂತು ಅಂತ ಈ ಎನ್ನ ಮರ್ಮಲತ್ ಮಗಳು ಬಲಿ ಟೆನ್ಷನ್ ಆಗ್ತದೆ ಅದು ಅಂಬಲ್ ಮಲ್ತಿನ ನಾಟಕ ಐನು ಕೊರೋಡತ್ತ ಒಂದಂತೆ ಸೇರ್ಸದ ಕೊರೋಡು ಬರ್ಬೋದು ನಾಟಕಕ್ಕೋಸ್ಕರ ಬಲಿಂಜಿನ ಮಲ್ಪೋಲೆ ನಾಟಕದ ಮುಖಾಂತರ ಒಂದು ಪ್ರೀತಿದ ನಾಟಕ ಮಲ್ತದೆ ಅದಕ್ಕೆ ಮನಸ್ಸೊಟ್ಟಿಗೆ ಬರ್ತು ಕೊಡ್ತಾರೆ ಬಲ್ ಬಲ್ತೊಂದು ಬೋಪಲ್ಲ ಒಡೆ ಮಹನೀರ್ ನಡೆ ಬೋದು ಮನ್ಪಾಲು ಸ್ವಾಮಿ ಎನ್ನ ತಪ್ಪಾಂಡು ಎನ್ನ ಮಾಮಿನ ಹೊರ್ತು ಕೊರ್ಲಿ ಯಾನೇ ಒಂಜಿ ತಪ್ಪು ಬಲ್ತದೆ ದಯಪಂಡ ಆರು ಮಸ್ತ್ ಎಡ್ಡೆ ಎನ್ನ ನೀನು ಮಗಲು ಬಂದು ಬನ್ಪೇರು ಯಾನೇ ದನ್ನ ತಪ್ಪು ಬಲ್ತೆ ಎಂಚಾಂಡಲ ಮಲ್ತ ಐಕೊಂಜಿ ಔಷಧ ಕೊಡ್ದಾರೆ ಬದುಕಾಲೆ ಐಕಾರ್ ಸ್ವಾಮೀಜಿ ಬನ್ಪೇರು ಯಾನಪೂರ್ಣ ವಿಷದಾಲತ್ ಯಾನಪೂರ್ಣ ದ್ರವ ರೂಪದ ನೀರು ಮಾತ್ರ ಯಾನಪೂರ್ಣ ನೀರು ಮಾತ್ರ ಯಾರಿಗೆ ದಾಲ್ ಆಪುಜಿ ಪೋ ಪಂಡೆ ಇಂದಿಟ್ಟು ದಾದ ಗೊತ್ತಾಪಡು ಬಂಧುಗಳೇ ಇದ್ರಲ್ಲಿ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಅತ್ತೆ ಸೊಸೆಯನ್ನ ಸೊಸೆ ಅಂತ ಹೇಳಿ ಸಹಿಸಿಕೊಂಡ್ರು ಮತ್ತೆ ಮಗಳು ಅಂತ ಹೇಳಿ ಒಪ್ಪಿಕೊಂಡ್ರು. ಅದೇ ಸೊಸೆ ಪ್ರಾರಂಭದಲ್ಲಿ ಅತ್ತೆ ಅಂತ ಹೇಳಿ ಸಹಿಸಿಕೊಂಡ್ರು ತಾಯಿ ಅಂತ ಹೇಳಿ ನಂತರ ಒಪ್ಪಿಕೊಂಡ್ರು. ಅದಕ್ಕೋಸ್ಕರ ಹಿಂದೂ ಸಮಾಜವು ಅದೇ ರೀತಿ ಬಂಧುಗಳೇ ಯಾರನ್ನ ಕೂಡ ಸಹಿಸಿಕೊಳ್ಳಬೇಡಿ, ಒಪ್ಪಿಕೊಂಡು ಮುನ್ನಡೆಯೋಣ. ಒಪ್ಪಿಕೊಂಡು ಮುನ್ನಡೆದ್ರೆ ಮಾತ್ರ ಹಿಂದೂ ಸಮಾಜ ಅನ್ನೋದು ಉಳಿತದೆ. ಮತ್ತೊಮ್ಮೆ ಹೇಳ್ತೇನೆ, ಹಿಂದೂ ಸಮಾಜ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಬದುಕುವಂಥದ್ದು.
ಸಂಘ ಇರ್ಬೋದು, ಸಂಸ್ಥೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ದೀಪಾವಳಿ ಆಚರಣೆ ಮಾಡ್ಬೋದು. ಆದ್ರೆ ಹೀಗೆ ಕೂಡಿ ನಾವು ಸೇರಿ ಏನೋ ಒಂದು ಆಚರಣೆ ಮಾಡ್ತೇವಲ್ಲ, ಇದರಿಂದ ಒಂದು ಸಂದೇಶ ಕೊಡ್ತೇವಲ್ಲ, ನಾವೆಲ್ಲ ಒಂದು ಅನ್ನುವಂಥದ್ದು, ಇದೇ ನಮ್ಮ ಹಬ್ಬಗಳ ಚಿಂತನೆ ಮತ್ತು ಹಬ್ಬಗಳ ಚಿಂತನೆ ಆಗ್ಬೇಕು ಅಂತ ಹೇಳ್ತಾ ದೀಪಾವಳಿ ಶುಭಾಶಯಗಳನ್ನು ತಮಗೆಲ್ಲರಿಗೂ ಹೇಳ್ತಾ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಇರಿ ಅನ್ನುವಂಥ ಸದಾಶಯದೊಂದಿಗೆ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರಕ್ತೇಶ್ವರ ಬಳಗವನ್ನು ನಾವು ಒಂಜಿ ಸಂಘಟನೆ ಅಂಡ ಒಂಜಿ ಕುಟುಂಬದ ಲಕ ಆ ಸೋಮನ ದೇವರ ಎಂಗಳ ಅಪ್ಪ ರಕ್ತೇಶ್ವರ್ಲ ಇನ್ನಿ ಮುಟ್ಟ ನಡ್ಪವನ್ ಬೈದಿರು ಅವು ನನ್ನ ದುಂಬುಗ್ಲ ಐಕದಲ್ಲ ಕೊರತೆ ಬರ್ಪುಜಿ ನನ್ನ ದುಂಬುಗ್ಲ ಎಂಕಲ್ ಒಂಜಿ ಸಂಘಟನೆ ಅಂಡ್ಲ ಎಂಕಲ್ ಸ್ವಲ್ಪ ಉಪ್ಪುನಾಗ ಪೂರ್ಣ ನಮ್ಮ ನೆರೆ ಕರೆತಾಗಲು ಒಂಜಿ ಕುಟುಂಬದ ಲಕ ಎಂಗಳು ಉಲ್ಲ ನನ್ನಲ್ಲ ಅಂಚೆ ತುಂಬ ಉಪ್ಪುವ ಅವತ್ತಂದೆ ವಿಶ್ವ ಹಿಂದೂ ಪರಿಷತ್ದ ಗೋವನಿತಾಶ್ರಮ ಪಜೀರದ ಪಂಡೇರು ಎಂಕಲ್ಲ ಹೊರೆ ಕಾಣಿಕೆ ನಮ್ಮ ವರ್ಷ ವರ್ಷ ನಮ್ಮ ದೇವರು ಕೊರಪನಂಚಿನ ಬಾಗಿ ಕೊರ್ತೇರು ಕೊರೊಂದಿಲ್ಲ ನನಾತ್ ಶಕ್ತಿನಿ ಕೊರನಾತ್ ನಮ್ಮ ಖಂಡಿತ ಕೊರಪ ನಿಜವಲ್ಲ ಕರ್ಣಸರ ಈ ಐಶಗಾನ ಪಲ್ಲಕನೆ ಗೋ ಆಶ್ರಮ ನಡಪನ ಇದು ಕಷ್ಟ ಮಮ್ಮನೆಕ್ ಕರ್ಣಸರ ಕೈರಂಗಲದ ಗೋ ಆಶ್ರಮ ಮಾಡಿ ನಮ್ಮ ರಾಜಾರಾಮ್ ಭಟ್ರು ಪಾತ್ರ ಒಂಜಿ ಪಾತ್ರ ಬಂದಿರು ಆಯ್ನಾತ್ ಸಾಂಕು ನಿಕ್ಲ ಪೂರ ಸಾಕಾಡು ಸಾಂಕೊಂದುಲ್ಲ ಏನಡ್ದು ಏಪ ಆ ಪೂಜಾ ಅಪ್ಪ ಬಲ್ಲು ಗೀತು ಬಿಡುಪೆ ಬಾರಿ ಮಾರ್ಮಿಕವಾದ ಪಂಡ ಎಂಗ್ಲೇ ಪುರ ಕಣ್ಣ ನೀರು ಬತ್ತನ ಪಾತಾರಕ್ಕೆ ಅಂದ ಪಂಡ ಎಂಗೆ ಏಪ ಆ ಪೂಜಾ ಅಪ್ಪಗೆ ಬಲ್ಲು ಗಿರ್ತು ಬಿಡುಪೆ ಬಲ್ಲು ಗಿರ್ತು ಬುಂಡ ಗೇಟ್ ಪಿದೆ ಪೊಂಡ ಆ ಪೆತ್ತ ಪಿರ ಬರ್ಪೂಜಿ ಐಕೆ ನಿಖಲ್ ಮಾತ ಸಹಕಾರ ಗೊರ್ರಂಜಿ ಉದ್ದೇಶ ಅಂಚನೆ ಆ ಗೋ ಮಾತೆನ ನಮ್ಮಲ್ಲ ನಮ್ಮದು ಏತ ಆಪಣ ಆ ರೀತಿದ ಸಹಕಾರನ ಆ ಗೋ ಆಶ್ರಮ ನಮ್ಮ ಮಾತ ಕೊರ್ಕವನ್ನ ಪಾತದೊಟ್ಟಿಗೆ ನಮಗ್ ಮಾತ ಪಾತರಂಜನ ಆಶಿಕನ್ನಗ ಪ್ರೀತಿದ ಒಂದನೇ ಎಪಿಸೋದಲ್ಲೇ ಮಾತ ಗೊತ್ತಿತ್ತಲಕನೆ ಅತಿಥನಪುರ ಅನುಮತಿಗೆ ಏನೊಂದು ನಮಗ್ ಮಾತ ಗೊತ್ತಿತ್ತಲಕನೆ ನಮ್ಮ ಮಾಗಾಣದ ಒಡೆ ಶ್ರೀ ಸೋಮಾನ ದೇವರನಲ್ಪ ಬಾರಿ ಮಲ್ಲವಂಜಿ ಕಾರ್ಯಕ್ರಮ ಈ ಸಲ 14 ತಾರೀಕು ಹಿಡಿದು 20 ತಾರೀಕು ಮುಟ್ಟ ಬಾರಿ ಪೊರ್ಲು ನಡಪೆರಂಡು ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ಪನ್ಪಿನ ಒಂಜಿ ಕಾರ್ಯಕ್ರಮ 14 ತಾರೀಕು ಬೀರಿಡ್ದು ಹೊರೆ ಕಾಣಿಕೆ ಅಂಚನೆ 17 ತಾರೀಕು ಹಿಡಿದು ನಮ್ಮ ಮಾತರ ನಾಮ ಜಪ ಯಜ್ಞ ಕುಲ್ಲುನ ಮುಖಾಂತರ ಈ ನಾಮ ಯಜ್ಞ ನಮ್ಮ ಪಾಲ್ದೆತ್ತಂಚಿನ ಕಾರ್ಯಕ್ರಮ 17 ತಾರೀಕು ಕಾಂಡೆ 7 ಗಂಟೆಗೆ ಸ್ಟಾರ್ಟ್ ಆಂಡ ಒಂಜಿ ಬ್ಯಾಚ್ 7ಕ್ಕೆ ಆಪುಂಡ 5 ಪಕ್ಕ 9 ಗಂಟೆಗೆ ಕುಡೊಂಜಿ ಬ್ಯಾಚ್ ಒಂಜಿ ಬ್ಯಾಚ್ ಇಟ್ಟು 1250 ಜನ ಕುಲ್ಲಂಚಿನ ಒಂಜಿ ಯಾಗ 5 ಪಕ್ಕ 9 ಗಂಟೆದ ಪಕ್ಕ ಕೂಡ 1250 ಜನ ಕುಲ್ಲಂಚಿನ ಬ್ಯಾಚ್ ಅಂಚ ದಿನಕ್ಕೂ 2,000 ಕುಲ್ಲಂಚಿನ ಈ ಒಂಜಿ ನಾಮ ಜಪ ಯಜ್ಞ ಒಟ್ಟು 10,000 ಜನ ಕುಲ್ಲುದು ಈ ನಾಮ ಜಪ ಯಜ್ಞ ಸಂಪೂರ್ಣ ಆಯರುಂಡು ನೇಕ ಮಾತಿರಲ್ಲ ನಿಜವಾದ್ಲ ಅಂದು ಲೋಕ ಕಲ್ಯಾಣ ಮಾಡ್ತಾದು ಅತ್ತಂದೆ ತಂತ್ರಿಲ್ ಬಲ್ಲಕನೆ ನಮ್ಮ ಆತ್ಮ ಉನ್ನತಿಗಾದ ಈ ಒಂಜಿ ಜಪ ಯಜ್ಞ ನಡತೊಂದುಂಡು ನೆಟ್ ಮಾತಿರಲ್ಲ ಹೆಚ್ಚಿನ ಸಂಖ್ಯೆ ಪಾಲ್ದೊಂದು ಆಯ್ತಾ ವಿಚಾರಣೆ ಪುರ ನಮ್ಮ ಇನ್ವಿಟೇಷನ್ ಬರಣಿಕ್ಲೆ ಮಾತ ಕೊರಪ ನಮ್ಮಕ್ಕೆ ಮೂಲ ಹೆಚ್ಚ ಮಾಹಿತಿ ಕೊರಪನ ಅಗತ್ಯ ದೇವಣ ನಮ್ಮ ಮಾಗಣದ ದೇವರು ನಮ್ಮನೆ ಸೋಮನಾಥ ದೇವರು ನಮ್ಮ ಮಾತ ಕೈತಳ್ಳಪ್ಪನಗಲು ನೆಟ್ ಮಾತಿರಲ್ಲ ಹೆಚ್ಚಿನ ಸಂಖ್ಯೆ ಪಾಲ್ದೊಂಡು ಬಂದ ಪನ್ಪನ ಪಾತ್ರದೊಟ್ಟಿಗೆ ಮತ್ತೆ ಆ ಜವಾಬ್ದಾರಿ ಉಲ್ಲ ಆ ಕಾರ್ಯಕ್ರಮ ಮಾತೆಲ್ಲ ಒಟ್ಟಾದ ಅದು ಪೊರ್ಲು ಮನ್ಪಕವನ್ನ ವಿನಂತಿಯೊಟ್ಟಿಗೆ ಸಮಿತ್ ಅಕಲು ಸತೀಶನ್ನೇ ಅಶೋಕನ ಪುರ ಬೈದೇರು ಅಜಿತನ್ನೆಲ್ಲ ಹೊರೆ ಕಾಣಿಕದ ಸಂಚಾಲಕರು ರಾಮದಾಸನ ಸಮಿತಿಲ್ಲ ಯಾನ್ಲ ಒಲ್ಲೆ ನಮ್ಮ ಮಾತ ಒಟ್ಟಾದ ಒಂದು ಕಾರ್ಯಕ್ರಮ ಪೊರ್ಲು ಮನ್ಪುಗ ಬಂದಲೆ ಕುಡೊಂಜಿ ಎಲ್ಲೇ ಹಿಂದೂ ವೇದಿಕೆ ಕಾಂಡೆ ಕುಡೊಂಜಿ ಕಾರ್ಯಕ್ರಮ ನಡಪೆರುಂಡು ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಮುಕ್ಕಲ್ನ ಪ್ರಕೃತಿ ಚಿಕಿತ್ಸೆ ಆಯುರ್ವೇದಿಕ ಚಿಕಿತ್ಸೆದ ಮೂಲಕ ಒಂಜಾತ ಆರೋಗ್ಯದ ಬಗ್ಗೆ ಮಾಹಿತಿ ಬಕ್ಕ ಉಚಿತ ಚಿಕಿತ್ಸೆಯನ್ನ ಕೊರಲೆಲ್ಲರೂ ನೇಟ್ಲ ಸರಿಯಾದ 9 ಗಂಟೆಗೆ ನಮ್ಮ ವಿದ್ಯಾರತ್ನ ಶಾಲೆದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಈ ಕಾರ್ಯಕ್ರಮ ಉದ್ದೀಪನ ಮಾಡ್ತಾರೆ ಇದೊಟ್ಟಿಗೆ ಈ ಒಂದು ಕಾರ್ಯಕ್ರಮ ನಡೆಪೆಂಡು ಮಾತಾ ನಮ್ಮ ಮೂಲಕ ನೆರೆಕರೆದ ಬಂಧುರು ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಪಡೆಯೋಡು ಉಚಿತವಾದ ನಡೆಪಿನ ಆರೋಗ್ಯದ ಮಾಹಿತಿ ಬಕ್ಕ ಪ್ರಕೃತಿ ಚಿಕಿತ್ಸೆದ ಬಗ್ಗೆ ಉಚಿತ ಮಾಹಿತಿನ ಮಾಹಿತಿಲ್ಲ ತಪಾಸಣೆ ಎಲ್ಲ ಮರ್ದಲ ಗೊರ್ಪೇರು ದಯಮಂತ ನೇಟ್ಲ ಹೆಚ್ಚಿನ ಸಂಖ್ಯೆ ಪಾಲ್ದೊತ್ತಿನ ಪಾತ್ರದೊಟ್ಟಿಗೆ ಗೋಪೂಜದ ಕಾರ್ಯಕ್ರಮ ನಿಖಲ ಮಾತ ಉಪಸ್ಥಿತರ ಬಾರಿ ಪೊರ್ಲಾದ ನಡತಂಡ ಆಶಿಕನ್ನ ಅರ್ಜುನಣ್ಣ ಮೋಹನ್ ರಾಜಿ ಬಗ್ಗೆ ಮಾತ ಎದುರಿತನ ಮಾತೆಲ್ಲ ಬರೋದು ಆ ಗೋಮಾತೆ ನಮಗ್ ಮಾತ ಒಂಜಪ್ಪೆ ಜೋಕಲಕ ಬದುಕುನಂಚಿನ ಶಕ್ತಿನ ಆಶೀರ್ವಾದನ ಮನ್ಪಾಡು ನನ್ನ ನೇರವಾದ ಧನ್ಯವಾದದ ಕಾರ್ಯಕ್ರಮ ಹೋಪೆ ಪೂರ ಏಕಪಾದ ಅರ್ಶಕನ್ನ ಪೂರ ಯಾನೆ ಬಂದ್ಬಿಡಿ ಆ ಧನ್ಯವಾದ ಆಯ್ಲಕ್ಕನೆ ನಮ್ಮ ಜವನೇರೆ ಮಂತನ ಜವನೇರ್ಲ ಅಪ್ಪೆನಕಲ ಮಂತಿನಂಚಿನ ಚಪಾತಿಲ ಬಾಜಿಲ ಉಂಡು ನಮ್ಮ ಮಕ್ಕಳ ಮಂತನ ಎಲ್ಲ ಮಾತೆಲ್ಲ ಪ್ರಸಾದ ರೂಪ ಸ್ವೀಕಾರ ಅನ್ಬೋಡು ಇನ್ನಿತ ಈ ಒಂಜಿ ಗೋ ಮಾತೆನ ಗೋ ಪೂಜೆಯ ಕಾರ್ಯಕ್ರಮ ನಮಕ್ ಬರ್ತದ ಉತ್ತಮ ಮಾರ್ಗದರ್ಶನ ಕೊರೋನಾಂಚನ ಅಂಚನೆ ಎಂಗ್ಲಿಗೆ ಈ ನೆಟ್ ನಿಖಲ್ ಕಾರ್ಯಕ್ರಮ ಪಾಲನೆ ಎಂಗ್ಲ ಬಾರಿ ಒಂಜಿ ಖುಷಿ ಅರ್ಜುನಣ್ಣಗೆ ನಮ್ಮ ಮಾತಿನ ಪರವಾದ ಪ್ರೀತಿದ ಧನ್ಯವಾದ ಅರ್ಪಿಸೋದಲ್ಲೇ ಅಂಚನೆ ನಮ್ಮ ಆತ್ಮೀಯರು ಆಶಿಕನ್ಲ ಪ್ರೀತಿದ ಮಾರ್ಗದರ್ಶನ ಪಾತ್ರ ಕೊರಿಯವರೆಗಿಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿ ಕೊರಗ ಧನ್ಯವಾದ ಅರ್ಪಿಸೋದಲ್ಲೇ
ಅಂಚನೆ ನಮ್ಮ ಕ್ಲೈನ್ ಅಂಚಿನ ಮೋಹನ್ ರಾಜ್ ಬಕ ಮಮಿತ ತೋಟ ದಂಪತಿಲು ನಮ್ಮೊಟ್ಟಿಗೆ ಒಟ್ಟು ಸೇರಿದರು ಅರೆಗಳ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುವುದಿಲ್ಲ ಅಂಚನೆ ಶ್ರೀ ರಕ್ತೇಶ್ವರ ಸ್ವಾಮಿ ಅಧ್ಯಕ್ಷರಾದ ರಾಮದಾಸ್ ಸೋಮೇಶ್ವರ ಮೇರೆಗಳ ಧನ್ಯವಾದ ಅರ್ಪಿಸುವುದಿಲ್ಲ ನಮ್ಮೊಟ್ಟಿಗೆ ಸೇರಿದ್ದಾರೆ ಅರೆಗಳ ಧನ್ಯವಾದ ಅಂತೆ ಸತೀಶನ್ನೇ ಮಾಧ್ಯಮದ ಮಿತ್ರ ಅಂಚಿನ ಹೊಸವಲದ ವಿದ್ಯಾಧರ ಶೆಟ್ಟರನ ತಂಡೋಗಲ ಎಂಗಳ ಈ ಒಂದು ಸಮಿತ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಅಂಚನೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿದ ಜಯರಾಮಣ್ಣೆ ಸದ್ಯಜಾತನೆಲ್ಲ ನಮ್ಮೊಟ್ಟಿಗೆ ಉಪಸ್ಥಿತರು ಅರೆಗಳ ಪ್ರೀತಿಯ ಧನ್ಯವಾದ ಕೊರದು ಬೈದಿನಂಚಿನ ಮಾತೆರೆಗಳ ಒಂಜಾದ ಒಟ್ಟಾದ ಧನ್ಯವಾದ ಕೊರದು ಸೌಂಡ್ ಪಕ್ಕ ಲೈಟ್ದ ವ್ಯವಸ್ಥೆ ಮಂತಿನ ಬಾರಿ ಪೊರ್ರದ ವ್ಯವಸ್ಥೆ ಮಂತಿನ ನೀತು ಸೌಂಡ್ಸ್ ನಿತಿನಿಗಳ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುವ ಈ ಒಂದು ಕಾರ್ಯಕ್ರಮ ಇದೀಗ ಮುಕ್ತಂತಲ್ಲ ಎಲ್ಲ ಕಾಣೆ ವರ್ಮಾರಂಟೆ ಸರಿಯಾದ ಮಾತೆಲ್ಲ ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳುತ್ತ ಬಂದು ಪ್ರೀತಿದ ವಿನಂತಿ ನಿಗಳ ಮಾತೆಲ್ಲ ಬಂದೊಂದಲ್ಲ ಧನ್ಯವಾದ.